ನಮಸ್ಕಾರ ವೀಕ್ಷಕರೇ, ಕಾಂಗ್ರೆಸ್ನಲ್ಲಿ ಸಂಕಟ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಚುನಾವಣೆ ಮುಗಿದು ಫಲಿತಾಂಶ ಬಂದು ನಂತರ ಸರ್ಕಾರ ಯಾರು ಮಾಡ್ತಾರೆ, ಯಾರು ಮಾಡಬೇಕಾಗಿದೆ ಎನ್ನುವಂಥ ಎಲ್ಲ ವಿವಾದಗಳು ಬಿದ್ದು ಅದಕ್ಕೆ ಒಂದು ತೆರೆ ಬಿದ್ದರೂ ಕೂಡ ಕಾಂಗ್ರೆಸ್ನ ಒಳಗಡೆ ಇನ್ನೂ ಕೂಡ ಬಿರುಕು ಮತ್ತು ಒಂದಷ್ಟು ಇಕ್ಕಟ್ಟುಗಳು ಇನ್ನೂ ಮುಗಿದಿಲ್ಲ ಅನ್ನುವಂತೆ ಕಾಣ್ತಾ ಇದೆ. ಖಾತೆಗಾಗಿ ಖ್ಯಾತೆ ಏರ್ಪಟ್ಟು ಖಾತೆ ಸಿಕ್ಕಿದ್ದು ಸಚಿವ ಸಂಪುಟದ ಸೇರ್ಪಡೆಗೊಂಡ್ರೂ ಕೂಡ ಆ ಖಾತೆ ಕೊಡಬೇಕು, ಈ ಖಾತೆ ಕೊಡಬೇಕು ಅಂತ ಅನ್ನುವಂಥ ಚರ್ಚೆಗಳು ಒಂದೆಡೆಯಾದರೆ, ಒಂದೊಂದೆಡೆಯಲ್ಲಿ ಸೋಲು ಉಂಟಾದದಕ್ಕೆ ಚರ್ಚೆಗಳು ಪರಾಮರ್ಶೆಗಳು ನಡೆಯಬೇಕಾದಂಥ ಸಂದರ್ಭದಲ್ಲಿ ಸರ್ಕಾರ ಮಾಡಲಿಕ್ಕಾಗಿ ಒಂದು ಅವಕಾಶ ಸಿಕ್ಕಿರುವುದೇ ದೊಡ್ಡದು ಅನ್ನುವಂಥ ಸಂದರ್ಭಗಳಲ್ಲಿ ಆಂತರಿಕ ಪ್ರಜಾಪ್ರಭುತ್ವದ ಒಂದಷ್ಟು ಕೊರತೆಗಳು ಇವತ್ತು ಕಾಂಗ್ರೆಸ್ ಅನ್ನು ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸ್ತಾ ಇವೆ ಅಂತ ಅನ್ನುವಂಥದ್ದು. ಸೋಲಾಗಲಿಕ್ಕೆ ಕಾರಣಗಳೇನು, ಮುಂದೇನು ಅನ್ನೋದರ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಇವತ್ತು ನಮ್ಮ ಜೊತೆಗೆ ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂಥ ಕಾವು ಹೇಮನಾಥ್ ಶೆಟ್ಟಿ ಅವರಿದ್ದಾರೆ, ಅವ್ರ ಜೊತೆಗೆ ಚರ್ಚೆ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ಬಾರಿಯ ಚುನಾವಣೆಯಲ್ಲಿ ಸೋಲುಂಟಾಗಿದೆ, ಪರಾಮರ್ಶೆ ಮಾಡಲಾಗ್ತಾ ಇದೆಯಾ ಸರ್, ಹೇಗೆ? ಒಂದು ಕಡೆ ಸೋಲಿನ ಬಗ್ಗೆ ವಿಮರ್ಶೆಗಳು ಆಗಬೇಕಾದಂಥ ಅಗತ್ಯ ಇದೆ. ಆದರೆ ಪ್ರಸಕ್ತ ರಾಜ್ಯದಲ್ಲಿ ಒಂದು ರಾಜಕೀಯ ವ್ಯತ್ಯಾಸಗಳು, ಯಾವುದೇ ಪಕ್ಷಕ್ಕೆ ಒಂದು ಸ್ಪಷ್ಟವಾದ ಬಹುಮತಗಳು ಇಲ್ಲದ ಕಾರಣ ನಾವೀಗಾಗಲೇ ಗಮನಿಸಿದಂತೆ ಒಂದು ಕಡೆ BJP ಬಹುಮತ ಇಲ್ಲದಿದ್ದರೂ ಸರ್ಕಾರ ರಚನೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದೆ. ತದನಂತರದ ಮೊದಲೇ ಯಾವಾಗ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತಗಳಿಲ್ಲದಿದ್ದಾಗ ಕಾಂಗ್ರೆಸ್ ಮತ್ತು JDS ಒಂದು ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡುವ ಹಂತದಲ್ಲಿ ಕಾರ್ಯತಂತ್ರಗಳು ನಡೀತಾ ಇರುವಾಗ ರಾಜ್ಯಪಾಲರಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಕೆಲವು ರೀತಿಯ ರಾಜಕೀಯವಾದ ಅವ್ಯವಸ್ಥೆಗಳ ನಿರ್ಮಾಣ ಆಗಿ ಕೊನೆಗೆ ಅದು ಪರ್ಯಾವಸಾನಗೊಂಡು ಇವತ್ತು ಸಮ್ಮಿಶ್ರ ಸರ್ಕಾರ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದಿದೆ. ಇಲ್ಲಿ ನಾವು ಈಗಾಗಲೇ ಗಮನಿಸುವಂಥದ್ದು, ನಮ್ಮ ಪಕ್ಷದ ಸೋಲಿನ ವಿಮರ್ಶೆಗೂ ಬದಲಾಗಿ ಈಗಾಗಲೇ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರದ ಒಂದು ವ್ಯವಸ್ಥಿತ ರೀತಿಯಲ್ಲಿ ಜನರ ಅಪೇಕ್ಷೆಗೆ ಸರಿಯಾಗಿ ನಡ್ಕೊಂಡು ಹೋಗುವಂತ ಅಗತ್ಯತೆ ಪರಿಸ್ಥಿತಿಗೆ ನಾವು ಅದನ್ನು ಗಮನಿಸ್ತಾ ಇದ್ದೀವಿ. ಹೌದು, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸರ್ಕಾರಕ್ಕೆ ಅವಕಾಶ ಸಿಕ್ಕಿರುವಂಥದ್ದು ದೊಡ್ಡದು ಅಂತ ಅನ್ನುವ ಪರಿಸ್ಥಿತಿಯಲ್ಲಿ ಮತ್ತೆ ಖಾತೆ ಕೊಡಿ, ಆ ಖಾತೆ ಕೊಡಿ, ಸಚಿವ ಸಂಪುಟದ ನನ್ನನ್ನು ಸೇರಿಸಿ ಅಂತ ಅನ್ನುವಂಥದ್ದಿದ್ರೆ ಮುಂದೆ ಏನಾಗ್ಬೋದು? ಇದೆಲ್ಲ ರಾಜಕೀಯದಲ್ಲಿ ಎಲ್ಲರಿಗೂ ಅಪೇಕ್ಷೆಗಳಿರುವಂಥದ್ದು ಸ್ವಾಭಾವಿಕ. ಒಂದು ಕಡೆ ಯಾವುದೇ ಒಬ್ಬ ಶಾಸಕರಾಗಿ ಗೆದ್ದಂಥವರು ತನ್ನ ಕ್ಷೇತ್ರ ಮತ್ತು ರಾಜ್ಯದಲ್ಲಿ ತಾನೋರ್ವ ಸಚಿವನಾಗಿ ಕೆಲಸ ಮಾಡಬೇಕು ಅಂತ ಹೇಳುವ ಹುರುಪು ಇರುವಂಥದ್ದು ಸ್ವಾಭಾವಿಕ. ಈ ದೃಷ್ಟಿಯಲ್ಲಿ ಇವತ್ತು ಸಚಿವ ಸಂಪುಟ ನಿರ್ಮಾಣ ಆಗುವಾಗ, ಇಲ್ಲಿ ಸಮ್ಮಿಶ್ರ ಸರ್ಕಾರಗಳಾಗುವಾಗ, ಆದರೆ ಇಲ್ಲಿ ಹುರುಪುಗಿಂತಲೂ ನಾನು ಎಲ್ಲರನ್ನು ಹೇಳ್ತಾ ಇಲ್ಲ, ಬಹಳ ಅಧಿಕಾರದ ಲಾಲಸೆ ಇಟ್ಟುಕೊಂಡಿರುವ ಹಾಗೆ ಇದೆ. ಹಲವಾರು ವರ್ಷಗಳಿಂದ ಅಧಿಕಾರ ಯಾವಾಗ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಿದೆ ಆ ಸಂದರ್ಭಗಳಲ್ಲಿ ಎಲ್ಲವೂ ಕೂಡ ಸಚಿವ ಸಂಪುಟದಲ್ಲಿ ಮಂತ್ರಿಗಿರಿ ಪಡೆದವರೇ. ಮತ್ತೆ ನಾನು ಮಂತ್ರಿ ಆಗಬೇಕು ಅನ್ನುವಂತ ಲಾಲಸೆ ಇದ್ರೆ ಇದಕ್ಕೆ ಏನ್ ಆಗಬೇಕು? ಇದು ರಾಜಕೀಯವಾಗಿ ಈಗ ಕಾಂಗ್ರೆಸ್ ಪಕ್ಷದ ಒಂದು ಸ್ಪಷ್ಟವಾದ ನಿರ್ದೇಶನಗಳ ಕೊರತೆಯನ್ನು ನಾವು ಗಮನಿಸ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ಹಿರಿಯ ನಾಯಕರುಗಳು ಇವತ್ತು ನಾವು ಕೆಲವರನ್ನು ನಾವು ಹೆಸರಿಸಬಹುದು. ಇವತ್ತು HK ಪಾಟೀಲ್ ಇರ್ಬೋದು, MB ಪಾಟೀಲ್ ಇರ್ಬೋದು, ಶಾಮನೂರು ಶಿವಶಂಕರಪ್ಪ ಇರ್ಬೋದು, ಇವರೆಲ್ಲ ಇವತ್ತು ಹಿರಿಯ ಸಚಿವರುಗಳು. ಈಗ ಅವರಿಗೆ ಸಚಿವರಾಗಿ ಅವಕಾಶ ಸಿಗಬೇಕಾದ್ದು ಪಕ್ಷದಲ್ಲಿ ಸ್ಪಷ್ಟ. ಆದರೆ ನಾವು ಇವತ್ತು ಪಕ್ಷಕ್ಕಾಗಿ ತ್ಯಾಗ ಮಾಡುವಂಥ ಮನೋಭಾವನೆಯನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳುವಂಥ ಅಗತ್ಯವೂ ಇದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ಪ್ರಸಕ್ತ ಸನ್ನಿವೇಶದಲ್ಲಿ ನಾವು ಒಪ್ಪಿಕೊಳ್ಬೇಕಾಗಿದೆ. ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ಸಂಘಟನಾ ದೃಷ್ಟಿಯಲ್ಲಿ ಅವರನ್ನೆಲ್ಲ ತೊಡಗಿಸಿಕೊಳ್ಳುವ ಸಂದರ್ಭದಲ್ಲಿ ಇಷ್ಟೆಲ್ಲ ಇಕ್ಕಟ್ಟು ಬಿಕ್ಕಟ್ಟುಗಳು ಇರುವಾಗ ನನಗೆ DCM ಸ್ಥಾನ ಕೊಡಬೇಕು ಅಥವಾ KPCC ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಇಲ್ಲದಿದ್ದರೆ ಅಂತ ಹೈಕಮಾಂಡ್ ಎದುರು ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಬಂದಿದ್ದಾರೆ. ಈಗ MB ಪಾಟೀಲ್ ಇಟ್ಟಿರುವಂತ ಪ್ರಶ್ನೆ ನಾನು ಹೇಳ್ತಾ ಇರುವಂತದ್ದು ಇದು ಏನನ್ನ ತೋರಿಸ್ತದೆ? ಇದು ಒಂದು ರೀತಿಯ ಪಕ್ಷದಲ್ಲಿ ಅಶಿಸ್ತನ್ನೇ ತೋರಿಸ್ತದೆ ಅಂತ ಹೇಳುವುದರಲ್ಲಿ ಎರಡು ಮಾತಿಲ್ಲ. ಆದರೆ ನಾವು ಈ ಅಶಿಸ್ತು ಯಾಕೆಂತ ಹೇಳಿದ್ರೆ ಸಮ್ಮಿಶ್ರ ಸರ್ಕಾರ ಇರುವಾಗ ಪ್ರತಿಯೊಬ್ಬ ಜನಪ್ರತಿನಿಧಿಯು ಯಾರು ಕಡಿಮೆ ಅಲ್ಲ. ಇವತ್ತು MB ಪಾಟೀಲ್ ಇರ್ಬೋದು, BC ಪಾಟೀಲ್ ಇರ್ಬೋದು, ಯಾರು ತಮ್ಮ ಇದಕ್ಕೆ ಅವರು ಯಾರು ಕಡಿಮೆ ಅಲ್ಲ ಅಂತೇಳಿ ಅನಿಸಿದ್ರೂ ಸಹ
ಕೇವಲ 22 ಸಚಿವರಲ್ಲಿ ನಾವು ಇವತ್ತು 78 79 ಶಾಸಕರಲ್ಲಿ 22 ಜನರನ್ನು ಮಾತ್ರ ಆಯ್ಕೆ ಮಾಡಬಹುದು, ಅಲ್ಲದೆ ಉಳಿದ ಕೆಲವು MLCಗಳನ್ನು ಸಹ ಆಯ್ಕೆ ಮಾಡುವಂತ ಅನಿವಾರ್ಯತೆಗಳಿರುವಾಗ ಎಲ್ಲರೂ ನಾವು ಇವತ್ತು ಶಾಸಕರಾಗಿ ಆಯ್ಕೆಗೊಂಡಂಥವರು ಈ ರಾಜ್ಯದಲ್ಲಿ ಬಿಜೆಪಿ ಬರಬಾರ್ದು ಅಂತ ಹೇಳುವ ಏಕೈಕ ಉದ್ದೇಶದಿಂದ ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರ ರಚನೆಯಾಗಿದೆ. ಇದು ಹೈಕಮಾಂಡಿನ ಸ್ಪಷ್ಟ ನಿರ್ದೇಶನದಲ್ಲಿ. ಒಂದು ವೇಳೆ ಅಂಥದ್ದೇ ಒಂದು ತೀರ್ಮಾನಗಳಿದ್ರೆ ನಾವು ಸನ್ಮಾನ್ಯ ಸಿದ್ದರಾಮಯ್ಯನವರ ಕಳೆದ ಬಾರಿಯ ಸರ್ಕಾರ ಇರುವಾಗಲೇ ಅದಕ್ಕೆ ಒಂದು ವ್ಯವಸ್ಥೆಗಳನ್ನು ಮಾಡಬಹುದಿತ್ತು. ಅದು ಬಿಟ್ಟು ಕೇವಲ ಕೊನೆಯ ಹಂತದಲ್ಲಿ ನಮಗಿನ್ನೂ ಬಹುಮತ ಬರುವುದಿಲ್ಲ ಅಂತ ಆದಾಗ ನಾವು ಇವತ್ತು JDS ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಆದಾಗ ಎಲ್ಲರೂ ಸಚಿವರಾಗಲಿಕ್ಕೆ ಆಗುವುದಿಲ್ಲ. ಇಲ್ಲಿ ಹೈಕಮಾಂಡ್ ಪಕ್ಕ ಫಲಿತಾಂಶ ಬಂದಂತ ಸಂದರ್ಭದಲ್ಲೇ ತಕ್ಷಣವಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳುತ್ತದೆ, JDSಗೆ ಬೇಷರತ್ ಬೆಂಬಲವನ್ನು ನೀಡಿದ್ದನ್ನು ನಾವು ಗಮನಿಸಿದ್ದೇವೆ. ಬೇಷರತ್ ಬೆಂಬಲ ಅಂದ್ರೆ ಏನು? ನನಗೆ ಆ ಸ್ಥಾನ ಕೊಡಬೇಕು, ಈ ಸ್ಥಾನ ಕೊಡಬೇಕು ಅಂತ ಅನ್ನುವಂಥದ್ದು ಅಲ್ಲ. ಆದರೆ ಒಂದು ಬೇಷರತ್ತು ಬೆಂಬಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಮತ್ತು JDS ಸರ್ಕಾರ ರಚನೆ ಆಗಬೇಕು, ನಾವು ಕೋಮುವಾದಿ ಬಿಜೆಪಿಯನ್ನು ಅಧಿಕಾರಕ್ಕೆ ಬರ್ಲಿಕ್ಕೆ ಬಿಡಬಾರ್ದು ಅಂತ ಹೇಳುವ ಏಕೈಕ ಉದ್ದೇಶದಿಂದ ಆ ಒಂದು ತೀರ್ಮಾನ ಅಲ್ಲಿ ಆಗಿದೆ. ಅಲ್ಲಿ ಇವತ್ತು ಗೊಂದಲಗಳಿಲ್ಲ. ಯಾಕೆಂತ ಹೇಳಿದ್ರೆ ಏನು ಬೇಷರತ್ತು ಬೆಂಬಲ, ಪ್ರಮುಖವಾಗಿ ನಾವು ಗಮನಿಸಬೇಕಾದ್ದು ಮುಖ್ಯಮಂತ್ರಿ ಸ್ಥಾನ ಯಾರಿಗೆ ಹೋಗಬೇಕು ಅಂತ ಹೇಳುವಂಥದ್ದು. ಆ ಮುಖ್ಯಮಂತ್ರಿ ಸ್ಥಾನವನ್ನು ಇವತ್ತು JDSಗೆ ಬಿಟ್ಟುಕೊಟ್ಟಾಗಿದೆ. ಅಲ್ಲದೆ 5 ವರ್ಷಗಳ ಅವಧಿಯ ಮುಖ್ಯಮಂತ್ರಿ ಅಂತ ಹೇಳುವುದನ್ನು ಸಹ ಕಾಂಗ್ರೆಸ್ ಕೊಟ್ಟ ಮಾತನ್ನು ಉಳಿಸಿಕೊಂಡಿದೆ. ಆ ರೀತಿಯ ವ್ಯವಸ್ಥೆಗಳು ಸಮ್ಮಿಶ್ರ ಸರ್ಕಾರದಲ್ಲಿ ಇವತ್ತು ನಡೀತಾ ಇದೆ. ಅಲ್ಲಿ ಕಾಂಗ್ರೆಸ್ ಎಲ್ಲಿ ತಪ್ಪಲಿಲ್ಲ. ಆಗಿರುವಾಗ ಇವತ್ತು ಸಚಿವರ ವಿಚಾರದಲ್ಲಿ ಅಥವಾ ಖಾತೆಗಳ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳಿರುವಂತದ್ದು. ಈ ನಡುವೆ ಒಂದು ಪ್ರಶ್ನೆಯನ್ನ ನಾನು ಕೇಳ್ತೇನೆ. ರಾಜ್ಯದ ಉನ್ನತ ನಾಯಕರುಗಳು ತೆಗೆದುಕೊಂಡಂತ ಈ ನಿರ್ಧಾರ, JDSಗೆ 5 ವರ್ಷ ಅಧಿಕಾರ ಕೊಡುವುದು ಮತ್ತು JDS ಮುಖ್ಯಮಂತ್ರಿ ಕೊಡುವುದು, ಮುಖ್ಯಮಂತ್ರಿ JDSಗೆ ಕೊಡುವುದು, ಅದು ಕೂಡ ಅತ್ಯಂತ ಸಣ್ಣ ಪಕ್ಷ ಅನ್ನುವಂತ ಒಂದು ನಿರ್ಧಾರ, ಹೈಕಮಾಂಡ್ ತೆಗೆದುಕೊಂಡ ನಿರ್ಧಾರವೋ ಅಥವಾ ರಾಜ್ಯದ ಉನ್ನತ ಸಿದ್ದರಾಮಯ್ಯರು ಮತ್ತು ಇತರರು ತೆಗೆದುಕೊಂಡ ನಿರ್ಧಾರವೋ ಅಂತ ಗೊತ್ತಿಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅದು ಒಳಿತೋ ಕೆಡುಕು ಏನು ಹೇಳ್ಬೋದು? ನಾವು ಬಹುಮತಕ್ಕೆ ಬರಲಿಲ್ಲ. ಕಾಂಗ್ರೆಸ್ಸು ಕೇವಲ 78 ಸ್ಥಾನದಲ್ಲಿ ಆ ದಿವಸ ನಿಂತಾಗ ಇನ್ನು ನಮಗೆ ಅಸ್ತಿತ್ವ ಇಲ್ಲ. ಈ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬಂದರೆ ಕಾಂಗ್ರೆಸ್ ಇರಲಿ JDS ಇರಲಿ ಎರಡೂ ಪಕ್ಷಗಳ ಅಸ್ತಿತ್ವವು ಬಿಜೆಪಿ ಕೇಂದ್ರದಲ್ಲಿದೆ. ರಾಜ್ಯದಲ್ಲೂ ಬಿಜೆಪಿ ಬಂದಾಗ ಈ ಪಕ್ಷಗಳ ಅಸ್ತಿತ್ವದ ಪ್ರಶ್ನೆ ಬಂದಾಗ ಇವತ್ತು ಆ ದೃಷ್ಟಿಯಲ್ಲಿ ಹೈಕಮಾಂಡ್ ಒಳ್ಳೆಯ ತೀರ್ಮಾನವನ್ನು ಕೈಗೊಂಡಿದೆ. ಇವತ್ತು ಯಾವುದೇ ಕಾರಣಕ್ಕೆ ಕೋಮುವಾದಿ ಬಿಜೆಪಿ ಪಕ್ಷ ರಾಜ್ಯದಲ್ಲಿ ಆಡಳಿತಕ್ಕೆ ಬರಬಾರ್ದು. ಅದು ಎರಡೂ ಜಾತ್ಯತೀತ ಪಕ್ಷಗಳು, ಇವತ್ತು JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಈ ಪಕ್ಷಗಳು ಸಮ್ಮಿಶ್ರ ಸರ್ಕಾರ ರಚನೆ ಮಾಡಬೇಕು. ಈ ರಾಜ್ಯದಲ್ಲಿ ಕಳೆದ 5 ವರ್ಷದಲ್ಲಿ ಆದಂಥ ಉತ್ತಮ ಆಡಳಿತವನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತೇಳಿ ಇಲ್ಲಿರುವಂಥ ಪ್ರಶ್ನೆ ಆಗಿರುವಾಗ ಇವತ್ತು JDSಗೆ ನಾವು ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದೇವೆ, ಉಪಮುಖ್ಯಮಂತ್ರಿ ಸ್ಥಾನವನ್ನು ಕಾಂಗ್ರೆಸ್ ಉಳಿಸಿಕೊಂಡಿದೆ, 22 ಸಚಿವರನ್ನು ನಮಗೆ ಕೊಟ್ಟಿದೆ. ಸಮ್ಮಿಶ್ರ ಸರ್ಕಾರದಲ್ಲಿ ಆ ರೇಷಿಯೋ ಪ್ರಕಾರ ಇವತ್ತು ಉಪಮುಖ್ಯಮಂತ್ರಿಗಳು ಮತ್ತು 22 ಪ್ರಮುಖ ಖಾತೆಗಳೊಂದಿಗೆ ಕಾಂಗ್ರೆಸ್ಸಿಗೆ ಇವತ್ತು ಅವಕಾಶ ಇದೆ. ಇವತ್ತು ಆ ಹಿಂದಿನ ಎಲ್ಲ ಯೋಜನೆಗಳನ್ನು ಮತ್ತು ಒಳ್ಳೆಯ ಆಡಳಿತವನ್ನು ಕೊಡಲಿಕ್ಕೆ ಕಾಂಗ್ರೆಸ್ಸಿಗೂ ಅವಕಾಶಗಳು ಇದೆ. ನಾವು ಎಲ್ಲಿ ತಪ್ತಾ ಇದ್ದೇವೆ ಅಂತ ಹೇಳಿದ್ರೆ ಕೆಲವು ಮಾಧ್ಯಮದಲ್ಲಿ, ನಾನು ಪ್ರಮುಖವಾಗಿ ಮಾಧ್ಯಮವನ್ನು ನಾವು ಗಮನಿಸಿದಾಗ ಆ ರೀತಿಯ ಜನರ ಭಾವನೆಗಳು, ಯಾಕೆಂತ ಹೇಳಿದರೆ 5 ವರ್ಷಕ್ಕೆ ಇವತ್ತು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದರೆ ಕಾಂಗ್ರೆಸ್ಸಿನ ಅಸ್ತಿತ್ವಕ್ಕೆ ತೊಂದರೆ ಆಗ್ತದೋ ಅಂತ ಹೇಳುವ ಪ್ರಶ್ನೆಗಳನ್ನು ಮೂಡಿ ಬರ್ತದೆ. ನಾನು ಹೇಳುವ ಪ್ರಕಾರ ಉಪಮುಖ್ಯಮಂತ್ರಿಗಳು, 22 ಸಚಿವರುಗಳು ಮತ್ತು ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಯಾವುದೇ ತೀರ್ಮಾನಗಳನ್ನು ಕೈಗೊಳ್ಳುವಾಗ ಸಮನ್ವಯ ಸಮಿತಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವರಂಥ ನಾಯಕರುಗಳೆಲ್ಲ ಸೇರಿಕೊಂಡು ಎಲ್ಲವೂ ನಮ್ಮ ಪಕ್ಷದ ಸಂಘಟನೆಗೂ ಯಾವುದೇ ಮಾರಕ ಆಗದ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳುವಂಥದ್ದು ಈಗಿನ ಒಂದು ತೀರ್ಮಾನ. ಆದರೆ ವ್ಯತ್ಯಾಸಗಳು ಅಲ್ಲಲ್ಲಿ ಬರಬಹುದು. ಆದರೆ ಸಮನ್ವಯ ಸಮಿತಿಯಲ್ಲಿ ಎಲ್ಲವೂ ಚರ್ಚೆಯಾಗಿ ಯಾವುದೇ ವಿಚಾರದಲ್ಲಿ ಸಂದರ್ಭದಲ್ಲಿ ಹೈಕಮಾಂಡ್ ಅಥವಾ ಕೆಲವು ಕಾಂಗ್ರೆಸ್ನ ರಾಜ್ಯದ ಉನ್ನತವಾದಂಥ ಮುಖಂಡರುಗಳು ತೆಗೆದುಕೊಂಡಂಥ ತೀರ್ಮಾನಗಳು ಆಗಿದ್ದಿರಬಹುದು. ಆದರೆ ಉಳಿದ ಶಾಸಕರುಗಳು, ಉಳಿದ ಮುಖಂಡರುಗಳು, ಕಾಂಗ್ರೆಸ್ನ ಮುಖಂಡರುಗಳು ಇದನ್ನು ಸ್ಪಷ್ಟವಾದ್ದು ನಮ್ಮ ಪಕ್ಷದ ಉಳಿವಿಗಾಗಿ ಅಂತ ಯಾಕೆ ಆ ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ? ಇಲ್ಲಿ ಅದು ಕಾಣ್ತಾ ಇದೆ. ಈಗ ಇಲ್ಲಿ ನನಗೆ ಅದು ಬೇಕು, ಇಲ್ಲದಿದ್ದರೆ ನಾನು ಹಾಗೆ ಹೀಗೆ, ಅಲ್ಲಿ ಬಿಜೆಪಿಯವರು ಕಾದುಕೊಳ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಈಗಾಗಲೇ ಯಡಿಯೂರಪ್ಪ ಹೇಳಿದ್ದಾರೆ. ನಾವು ಅಲ್ಲಿ ಬಂಡಾಯ ಆಗ್ತಾ ಇದೆ ಅನ್ನೋ ಸೂಚನೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಸುಮಾರು 10ಕ್ಕಿಂತಲೂ ಮಿಕ್ಕಿದ ಕಾಂಗ್ರೆಸ್ ಶಾಸಕರುಗಳು ರಾಜೀನಾಮೆ ಕೊಟ್ಟು ಬರಬಹುದು ಅನ್ನುವಂಥ ನಿರೀಕ್ಷೆಗಳು. ಇದಕ್ಕೆ ಉತ್ತರ ಬಯಸ್ತೇನೆ ಒಂದು ಸಣ್ಣ ಬ್ರೇಕ್ನ ಬಳಿಕ.
ಮತ್ತೊಮ್ಮೆ ಸ್ವಾಗತ. ಕಾಂಗ್ರೆಸ್ನಲ್ಲಿ ಸಂಕಟ ವಿಶೇಷ ಕಾರ್ಯಕ್ರಮ. ಹೇಮನಾಥ್ ಶೆಟ್ಟರು ಕಾಂಗ್ರೆಸ್ ಮುಖಂಡರು ನಮ್ಮ ಜೊತೆಗೆ ಇದ್ದಾರೆ. ಏನ್ ಹೇಳ್ತಾರೆ ಹೇಮನಾಥ್ ಶೆಟ್ಟರೆ, ಅವತ್ತು ತೆಗೆದುಕೊಂಡಂತ ತೀರ್ಮಾನಗಳಿಗೆ ಇವತ್ತು ಯಾಕೆ ಬೆಲೆ ಕೊಡ್ತಾ ಇಲ್ಲ ಉಳಿದ ಶಾಸಕರುಗಳು ಅಂತ? ಒಂದು ಕಡೆಯಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸುವಾಗ ಎಲ್ಲವೂ ಸ್ವಲ್ಪ ತಡವಾಗಿ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಸಚಿವ ಸಂಪುಟ ರಚನೆ ಆಗುವಂಥದ್ದು ತಡ ಆಯಿತು, ಇನ್ನೊಂದು ಕಡೆಯಲ್ಲಿ ಖಾತೆಯನ್ನು ಹಂಚುವಂಥದ್ದು ತಡವಾಯಿತು. ಇದೆಲ್ಲವೂ ಒಂದು ರೀತಿಯ ಶಾಸಕರಲ್ಲಿ ಪುನರಾತ್ಮಕವಾಗಿ ಒಂದು ಚರ್ಚೆ ಮಾಡಲಿಕ್ಕೆ, ಸಂಘಟನೆ ಮಾಡಲಿಕ್ಕೆ, ಬೇರೆ ಬೇರೆ ವಿಚಾರಗಳಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಲಿಕ್ಕೆ ಅವಕಾಶಗಳಾಗಿದೆ ಅಂತ ಹೇಳುವಂಥದ್ದು ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ಇದಕ್ಕೆ ಅವಕಾಶಗಳು ಇಲ್ಲದಿದ್ದರೆ ಯಾವಾಗ ಒಮ್ಮೆ ಸಚಿವ ಸಂಪುಟ ರಚನೆ ಆಗ್ತದೋ ಅದನ್ನು ಆಗಲೇ ಮಾಡಿ ಅದನ್ನು ಖಾತೆಯನ್ನು ಹಂಚುವಂಥದ್ದು ಮಾಡಬೇಕಾಗಿತ್ತು. ಮತ್ತು ಹಿರಿಯ ಸಚಿವರುಗಳಿಗೆ ಕೆಲವರಿಗೆ ಇವತ್ತು 6 ಸ್ಥಾನವನ್ನು ಕಾಂಗ್ರೆಸ್ನಲ್ಲಿ ಉಳಿಸಿಕೊಂಡಿದ್ದಾರೆ. ಯಾರಿಗೆಲ್ಲ ಎಲ್ಲೆಲ್ಲಿ ಕೊಡಬೇಕೋ, ಆದ್ಯತೆಯನ್ನು ಕೊಡಬೇಕೋ ಅದನ್ನು ಕೊಡಲಿಕ್ಕೋಸ್ಕರ ಅದನ್ನು ಉಳಿಸಿಕೊಂಡು ಅದರಲ್ಲೂ ಒಂದು ರೀತಿಯ ಬ್ಯಾಲೆನ್ಸನ್ನು ಮಾಡುವಂಥ ವಿಚಾರಕ್ಕೆ ಕಾಂಗ್ರೆಸ್ ಮತ್ತು JDS ಎರಡೂ ಪಕ್ಷಗಳು ಒಂದು ರೀತಿಯಲ್ಲಿ ಒಮ್ಮತದಲ್ಲಿ ಇವತ್ತು ಹೋಗ್ತಾ ಇದೆ. ನಾವು ಇವತ್ತು ಒಂದು ಕಡೆ BJPಯವರು ಸನ್ಮಾನ್ಯ ಯಡಿಯೂರಪ್ಪ, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕಾಯ್ತಾ ಇದ್ದಾರೆ. ಎಲ್ಲಿ ಗೊಂದಲ ಆಗ್ತದೆ, ಎಲ್ಲಿ ನಮಗೆ ಲಾಭ ಆಗ್ತದೆ, ಎಲ್ಲಿ ರಾಜೀನಾಮೆ ಕೊಡ್ತಾರೆ ಅಂತೇಳಿ. ನಮಗೆ ಸ್ಪಷ್ಟವಾಗಿ ಒಂದು ಧೈರ್ಯ ಇದೆ, ಯಾವೊಬ್ಬ ರಾಜೀನಾಮೆ ಕೊಟ್ಟರು ಪುನಃ ಆಯ್ಕೆಯಾಗಿ ಬರುವುದಿಲ್ಲ ಅವನ ಕ್ಷೇತ್ರದಲ್ಲಿ. ಈಗಾಗಲೇ ಮೊನ್ನೆ ನಡೆದಂತ ಚುನಾವಣೆಯಲ್ಲೇ ಬಹಳಷ್ಟು ಪ್ರಯಾಸದಲ್ಲೇ ಗೆದ್ದು ಬಂದಿದ್ದಾರೆ ಅವರು. ಆಗಿರುವಾಗ ಪುನರಪಿ ಏನಾದರೂ ಒಂದು ರಾಜೀನಾಮೆ ಕೊಟ್ಟು ಹಿಂದಿನ ಸರ್ಕಾರದಲ್ಲಿ ಆದಂತ ಗೊಂದಲಗಳನ್ನು ಪುನಃ ಮಾಡಲಿಕ್ಕೆ ಅವರ ಯಾರಾದರೂ ಹೊರಟ್ರೆ ಖಂಡಿತವಾಗಿ ಯಾರು ಗೆದ್ದು ಬರೋದಿಲ್ಲ. ಇದು ನಮ್ಮ ಹೈಕಮಾಂಡಿಗೂ ಸ್ಪಷ್ಟವಾಗಿ ಗೊತ್ತಿದೆ. ಒಂದು ಪಕ್ಷದ ಚಿಹ್ನೆಯಲ್ಲಿ ನಿಂತು ನಾನು ಪಕ್ಷದವ ಅಂತ ಹೇಳಿಕೊಂಡಂತ ಶಾಸಕರುಗಳನ್ನೇ ಎಲ್ಲೋ ಒಂದು ರೆಸಾರ್ಟ್ ನಲ್ಲಿ ಇಟ್ಟುಕೊಂಡು ಅವರು ರಕ್ಷಣೆ ಮಾಡಬೇಕಾದಂತ ಪರಿಸ್ಥಿತಿ ಅಂದ್ರೆ ಈ ಪರಿಸ್ಥಿತಿಯೋ ಅಧಿಕಾರ ಲಾಲಸೆ ಅಲ್ಲ, ಖಂಡಿತ ಅಲ್ಲ. ಇದು ಪ್ರಸಕ್ತ ಈ ಒಂದು ರಾಜಕಾರಣದಲ್ಲಿ ನಮಗೆ ಎಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು JDSಗೆ ಈ ರೀತಿಯ ಒಂದು ವಿಚಾರಗಳು ಕಳೆದ ಒಂದು ಅವಧಿಯ ಸರ್ಕಾರದಲ್ಲಿ BJPಯ ಮತ್ತು ಸಮ್ಮಿಶ್ರ ಸರ್ಕಾರ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿಯ ಸರ್ಕಾರದಲ್ಲಿ ಆದಂಥ ಒಂದು ವಿಚಾರದಕ್ಕೆ ಜಾಗರೂಕತೆಯಾಗಿ ಇವತ್ತು ಈ ವಿಚಾರವನ್ನು ಮಾಡಬೇಕಾಗಿ ಬಂತು. ಯಾಕೆಂದ್ರೆ ಆ ಸಂದರ್ಭದಲ್ಲಿ ಏನೋ ಒಂದು ಸಂವಿಧಾನದಲ್ಲಿ ಇಲ್ಲದ ವಿಚಾರಗಳನ್ನು ಇವತ್ತು ಶಾಸಕರನ್ನು ರಾಜೀನಾಮೆ ಕೊಡಿಸುವಂಥದ್ದು, ಅವರನ್ನು ಪುನಃ ಸ್ಪರ್ಧೆಗಿಳಿಸುವಂಥದ್ದು, ಅವರನ್ನು ಗೆಲ್ಲಿಸಿ ಬಹುಮತ ತರುವಂಥ ವಿಚಾರದ ಬಗ್ಗೆ ಹಿಂದಿನದ್ದನ್ನು ನಾವು ಗಮನಿಸಿದ್ದೇವೆ. ಕೂಡ ರೆಸಾರ್ಟ್ ಮಾಡಬಹುದಾಗಿತ್ತು. ಅಲ್ಲ, ಅವರಿಗೆ ಮೊನ್ನೆ ಅವರಿಗೆ ಅಗತ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ ಮತ್ತು JDSಗೆ ಸ್ಪಷ್ಟವಾಗಿ 118 ಸ್ಥಾನಗಳಿರುವಾಗ ಇವತ್ತು BJPಯವರಿಗೆ ರಿಸಾರ್ಟಿಗೆ ಹೋಗುವಂತ ಅಗತ್ಯಗಳು ಇರಲಿಲ್ಲ. ಅವ್ರು ಹೇಳ್ಬಹುದು, ಅವರು ಇಂಥ ಪರಿಸ್ಥಿತಿಯಲ್ಲಿ ಸಿಗ್ತಾ ಇದ್ರೆ ಅವರು ಮಾಡ್ತಾ ಇದ್ರು. ಅವರಿಗೆ ಬಹುಮತ ಇಲ್ಲ. ಅವರು BJP ಕಾಂಗ್ರೆಸ್ ಮತ್ತು JDSನ ಶಾಸಕರನ್ನು ಏನಾದರೂ ತರಲಿಕ್ಕೆ ಆಗ್ತದಾ, ರಾಜೀನಾಮೆ ಕೊಡಿಸ್ಲಿಕ್ಕೆ ಆಗ್ತದಾ ಅಂತ ಹೇಳುವ ಪ್ರಯತ್ನವನ್ನು ಅವರು ಮಾಡಲಿಕ್ಕೆ ನಮಗೆ ಗಮನಿಸಿದ್ದೇವೆ. ಅನೇಕರನ್ನು ಪ್ರಯತ್ನ ಪಟ್ಟಿದ್ದಾರೆ. BC ಪಾಟೀಲ್ ರವರಿಗೆ ಕಾಲ್ ಮಾಡಿ ಅವರನ್ನು ಮಾತಾಡಿಸಿ ನೀವು ಬರ್ತೀರಾ, ನಿಮಗೇನು ಬೇಕು, ಅಥವಾ ನಮ್ಮ ಪಕ್ಷೇತರದವರನ್ನು ಬಹಳಷ್ಟು ಪ್ರಯತ್ನಗಳನ್ನು ಅವರು ಮಾಡಿದ್ದಾರೆ. ಹಲವಾರು ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತನಾಗಿ, ಮುಖಂಡನಾಗಿ, ಸಚಿವನಾಗಿ ದುಡಿದವರೇ ಹೋಗಿ ರೆಸಾರ್ಟ್ ನಲ್ಲಿ ಉಳಿಬೇಕಾದಂತ ಆತಂಕ ಏನಿತ್ತು ಅಂತ ಅಲ್ಲ, ಅವರ ಒಳಗೆ ಅವರಿಗೆ ವಿಶ್ವಾಸವಿಲ್ವೋ? ಖಂಡಿತ ನಾನು ಗಟ್ಟಿ ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಪಿರುವವನು ಅಲ್ಲ. ಅದು ಖಂಡಿತ ನಾವು ಎಲ್ಲ ಈ ವಿಚಾರದ ಒಂದು ಜಿಜ್ಞಾಸೆಯ ವಿಚಾರ. ಯಾಕೆಂತ ಹೇಳಿದ್ರೆ ಇಲ್ಲಿ ಎಲ್ಲರ ಮೇಲೆ ಅವರವರಿಗೆ ವಿಶ್ವಾಸಗಳು ಇರಬಹುದು, ಆದರೆ ಸಾಮೂಹಿಕವಾಗಿ ಪಕ್ಷಕ್ಕೆ ಒಂದು ವಿಶ್ವಾಸದ ಅಗತ್ಯ ಅಲ್ಲಿ ಇತ್ತು. ಯಾಕಂದ್ರೆ ಪಕ್ಷದಲ್ಲಿ ಶಾಸಕರನ್ನು ಎಲ್ಲರನ್ನು ಉಳಿಸಿಕೊಂಡು ರೆಡ್ಡಿ ಅವರು ಶ್ರೀರಾಮುಲು ಎದುರಿಗೆ ಬಂದು ಸೂಟ್ ಕೇಸನ್ನು ಎದುರಿಗೆ ಇಟ್ಟುಕೊಂಡು ಇಷ್ಟು ಕೋಟಿ ಕೊಡ್ತೇವೆ ಬನ್ನಿ ಅಂದಾಗ ಅವರವರ ಸಿದ್ಧಾಂತವನ್ನೆಲ್ಲ ಬಿಟ್ಟು ಬರ್ತಾರೆ ಮಾಡಿದ್ದಾರೆ. ನಾನು ಅದನ್ನೇ ಹೇಳುದು, BJPಯವರು ಆ ರೀತಿಯ ಪ್ರಯತ್ನಗಳೆಲ್ಲವನ್ನೂ ಅವರು ಮಾಡಿದ್ದಾರೆ. ಯಾರ್ಯಾರನ್ನು ತಪ್ಪಿಸಲಿಕ್ಕೆ ಆಗ್ತದೆ ಅದನ್ನೆಲ್ಲ ಪ್ರಯತ್ನವನ್ನು ಅವರು ಮಾಡಿದ್ರು. ಕೆಲವರು ಹೇಳಿದ್ರು, BC ಪಾಟೀಲ್ ಹೇಳಿದ್ರು, ಇನ್ನು ಒಂದಿಬ್ರು ಹೇಳಿದ್ರು, ಮಾತಾಡಿದ್ರು ಆಗಿದೆ ಅಂತ. ಕೆಲವರು ಅಲ್ಲಿಂದ ಉಗ್ರಪ್ಪ ಅವರು ತಕ್ಷಣದಲ್ಲಿ ಅದಕ್ಕೆ ಪ್ರತಿಕ್ರಿಯೆ ಮಾಧ್ಯಮಗಳು ನೀಡುತ್ತಿದ್ರು. ಅದರಿಂದಾಗಿ ಕಾಂಗ್ರೆಸ್ ಬಚಾವಾಗಿರುವುದು ಅನ್ನೋದು ಖಂಡಿತ ಅಲ್ಲ. ನಾನು ಅದನ್ನು ಖಂಡಿತವಾಗಿ ನಾವು ಒಪ್ಪಲೇಬೇಕು. ನಾವು ಎಲ್ಲ ಈ ರಾಜ್ಯದ ಎಲ್ಲ ಪ್ರಜೆಗಳು, ಈ ದೇಶದ ಎಲ್ಲ ಪ್ರಜೆಗಳು ಅದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು. ಯಾಕಂದ್ರೆ ಒಬ್ಬೊಬ್ರು ಆ ರಿಸಾರ್ಟಿಂದ ಸಮೇತ ಹೊರಗಡೆ ಆರೋಗ್ಯ ಸರಿ ಇಲ್ಲ ಅಂತೇಳಿ ಹೋಗುವಂಥದ್ದು, ಇದೆಲ್ಲ ಒಂದು ರೀತಿಯ ಗೊಂದಲಗಳನ್ನೆಲ್ಲ BJPಯ ತಂತ್ರಗಾರಿಕೆ ಅವತ್ತು ಮಾಡ್ತಾ ಇರುವುದಕ್ಕೋಸ್ಕರ
ಜಾಗರೂಕತೆಯಲ್ಲಿ ಇವತ್ತು ಕಾಂಗ್ರೆಸ್ ಮತ್ತು JDS ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದರಲ್ಲಿ ಯಶಸ್ವಿಯೂ ಸಹ ಆಗಿದೆ. ಯಾಕೆಂತ ಹೇಳಿದ್ರೆ ಇಲ್ಲದಿದ್ದರೆ ಏನಾದರೂ ಒಂದು ಗೊಂದಲದಲ್ಲಿ ಏನು ಬೇಕೇ ಒಟ್ಟಿಗಿಸ್ಕೊಡ್ಬೋದು, 100 ಕೋಟಿಯನ್ನು ಘೋಷಣೆ ಮಾಡ್ಬೋದು, ಎಲ್ಲವನ್ನು ಮಾಡ್ಬೋದು. ಆದರೆ ಆ ಪ್ರಯತ್ನದಲ್ಲಿ ಅವರು ವಿಫಲರಾಗಿದ್ದಾರೆ. ಆದ ಕಾರಣ ಇವತ್ತು ಸಮ್ಮಿಶ್ರ ಸರ್ಕಾರ ಆನಂದ್ ಸಿಂಗ್ ಮತ್ತು ಪಾಟೀಲ್ ಅವರು ಬಂದಂತ ಸಂದರ್ಭವನ್ನು ನೋಡುವಾಗ ಅದು ಕೂಡ ಪಾಟೀಲ್ ಅವರು ಅಲ್ಲಿ ಬಂದು ಊಟ ಮಾಡಿದ್ರು. ಆಮೇಲೆ ಅಂದ್ರೆ ಅದಕ್ಕಿಂತ ಇದು ಊಟವೇ ಕೂಡಲಿಲ್ಲ, ಒಂದು ಬಂಧನದಲ್ಲಿ ಇಡುವಂತ ಪರಿಸ್ಥಿತಿ ಇತ್ತು. ಪ್ರಯತ್ನವನ್ನು ಅವರು ಮಾಡಿದ್ದಾರೆ ಅಂತ ಹೇಳುವಂತದ್ದನ್ನು ನಾವು ಅವರ 2 ಉದಾಹರಣೆಯನ್ನು ತಗೊಂಡು ಉಳಿದ ಎಲ್ಲ ಈ ಹಿರಿಯ ಸಚಿವರು ಸಮೇತ ರಿಸಾರ್ಟ್ ಅಲ್ಲಿ ಉಳಿಯುವಂತ ಜಾಗರೂಕತೆಯನ್ನು ಮಾಡುವಂತ ಅಗತ್ಯ ಅವತ್ತು ಕಾಂಗ್ರೆಸ್ಸಿಗೆ ಮತ್ತು JDSಗೆ ಇತ್ತು. ಬಿಜೆಪಿಯಿಂದ ಕಾಂಗ್ರೆಸ್ಗೆ ಆತಂಕ ಇದೆ ಖಂಡಿತ ಇತ್ತು. ಕಾಂಗ್ರೆಸ್ಸಿಗೆ ಆತಂಕ ಇತ್ತು. ಬಿಜೆಪಿಯವರು ಏನು ಬೇಕಿದ್ರೆ ಮಾಡಬಹುದು. ನೇರವಾಗಿ ಇವತ್ತು ನರೇಂದ್ರ ಮೋದಿ ಅವರು, ಅಮಿತ್ ಶಾ ಸಮೇತ ಈ ಒಂದು ವಿಚಾರದಲ್ಲಿ ಹೆಚ್ಚು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಲ್ಲಿಂದ ನೇರವಾಗಿ ಸಂಪರ್ಕದಲ್ಲಿದ್ದು ನೀವು ಏನಾದರೂ ಮಾಡ್ತಾ ಇಲ್ಲ ಅಂತ ಹೇಳುವ ದೃಷ್ಟಿಯಲ್ಲಿ ಒಂದು ಕಡೆ ಈಶ್ವರಪ್ಪನವರಿಗೆ ಅಮಿತ್ ಶಾ ರವರು ಒಂದು ಶಾಸಕರನ್ನು ತಪ್ಪಿಸುವ, ಇವತ್ತು ಪಕ್ಷೇತರ ಶಾಸಕರು ಎಲ್ಲಿ ತಪ್ಪಿ ಹೋದ್ರು ಅಂತ ಹೇಳುವಾಗ ಅವರನ್ನು ತರಾಟೆಗೆ ತೆಗೆದುಕೊಳ್ಳುವ ವಿಚಾರವನ್ನು ಸಹ ನಾವು ಗಮನಿಸಿದ್ದೇವೆ. ಆಗಿರುವಾಗ ಈ ರೀತಿಯ ಸೂಕ್ಷ್ಮ ವಿಚಾರದಲ್ಲಿ ರಾಜಕೀಯ ಜಿಜ್ಞಾಸೆಯಲ್ಲಿ, ರಾಜಕೀಯ ತಂತ್ರಗಾರಿಕೆಯಲ್ಲಿ ಕಾಂಗ್ರೆಸ್ ಸೋಲಬಾರದು ಅಂತ ಹೇಳುವ ದೃಷ್ಟಿಯಲ್ಲಿ ಈ ರೀತಿಯ ರೆಸಾರ್ಟ್ ರಾಜಕಾರಣವನ್ನು ಮಾಡುವಂತ ಅಗತ್ಯ ಅವತ್ತು ಇತ್ತು ಎನ್ನುವುದರಲ್ಲಿ 2 ಮಾತಿಲ್ಲ. ಅದರಲ್ಲಿ ನಾವು ಯಶಸ್ವಿ ಎಲ್ಲ ಕಷ್ಟಪಡಬೇಕಾಗಿರುವಂಥದ್ದು ಎಲ್ಲೋ ಒಂದು ಕಡೆಯಲ್ಲಿ ಪಕ್ಕಾ ಪಕ್ಷ ನಿಷ್ಠೆ, ಒಂದು ಪ್ರಜಾಪ್ರಭುತ್ವದ ನೆಲೆಗಟ್ಟಿನಲ್ಲಿ ಒಬ್ಬ ಶಾಸಕನು ಅಂದ್ರೆ ಆತ ಪಕ್ಷದಿಂದ ಹಲವಾರು ಕೆಲಸ ಸಾಮಾಜಿಕವಾದಂಥ ನೆಲೆಗಟ್ಟನ್ನು ಇಟ್ಕೊಂಡು ಬರುದು. ನಾನು ಸಮಾಜಕ್ಕಾಗಿ ನನ್ನನ್ನು ತೊಡಗಿಸಿಕೊಳ್ತೇನೆ ಅನ್ನೋದಕ್ಕೆ ಬರುದಲ್ವೇ? ಅಧಿಕಾರ, ಲಾಲಸೆ, ಹಣಕ್ಕಾಗಿ ಅಲ್ಲ ಅಲ್ವೇ? ಈ ಸಂದರ್ಭದಲ್ಲಿ ಇಂಥ ಆತಂಕಗಳು ಅಂಥ ವ್ಯಕ್ತಿಗಳಿಗೆ ಯಾಕೆ ಇರಬೇಕು ಅನ್ನೋದೇ ಪ್ರಶ್ನೆ. ಅಲ್ಲ, ನಾನು ಇದು ಒಟ್ಟಾರೆಯಾಗಿ ಅಂತ ಹೇಳ್ತಾ ಇದ್ದೀನಿ. ಯಾರಿಗಾದ್ರೂ ಅದು ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಜನತಾದಳ ಇರ್ಬೋದು, ಇತ್ತೀಚೆಗೆ ನಡೆದಿರುವಂತಹ ಬೆಳವಣಿಗೆ ಅಂತ ಹೇಳ್ಬೋದು. ಆದ್ರೆ ಆ ಸಿದ್ಧಾಂತದ ರಾಜಕಾರಣ ಇವತ್ತು ಹೋಗ್ತಾ ಇದೆ. ನಾವು ಇವತ್ತು ಗಮನಿಸುವಾಗ ಅಂತ ಸಿದ್ಧಾಂತದ ಮೇಲೆ ರಾಜಕಾರಣ ಮಾಡುವಂತ ವ್ಯಕ್ತಿಗಳು ಅಪರೂಪವಾಗಿರುವಂಥದ್ದು ನಾವು ಇವತ್ತು ಗಮನಿಸ್ತಾ ಇದ್ದೇವೆ. ಇವತ್ತು ಕಳೆದ ಬಾರಿ ಗುಜರಾತ್ ಚುನಾವಣೆಯಲ್ಲಿ ಆ ಗುಜರಾತಿನ ಶಾಸಕರನ್ನು ಬಂದು ನಾವು ಕರ್ನಾಟಕದಲ್ಲಿ ಅವರನ್ನು ಕಾಯ್ದುಕೊಳ್ಳುವಂಥ ಪರಿಸ್ಥಿತಿ, ಇದು ಇಡೀ ದೇಶದಲ್ಲಿ ಒಂದು ರೀತಿಯ ರಾಜಕೀಯ ಅಲ್ಲೋಲ ಕಲ್ಲೋಲ ಆಗುವಂಥದ್ದು ನಾವು ಗಮನಿಸ್ತಾ ಇದ್ದೇವೆ. ಇವತ್ತು ಗೋವಾದಲ್ಲಿರ್ಬೋದು, ಈ ದೇಶದ ಬೇರೆ ಬೇರೆ ವಿಧಾನಸಭಾ ಚುನಾವಣೆಗಳ ನಂತರ ಶಾಸಕರ ಈ ರೀತಿಯ ವರ್ತನೆಗಳು, ಯಾಕೆಂತ ಹೇಳಿದ್ರೆ ರಾಜಕೀಯ ಪಕ್ಷಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ಈ ರೀತಿ ನಡೆದುಕೊಳ್ಳುವ ಕಾರಣ ಈ ರೀತಿ ಇವತ್ತು ರಿಸಾರ್ಟ್ ರಾಜಕಾರಣ ಆಗಿರ್ಬೋದು, ಬೇರೆ ಬೇರೆ ಯಾವುದೇ ಒಬ್ಬ ಶಾಸಕರು ಅಲ್ಲಿ ಅವರಲ್ಲಿ ಎಷ್ಟೋ ನಂಬಿಕೆ ಇರ್ಬೋದು. ವೇಳೆ ಬಿಜೆಪಿಯ ಸ್ಥಾನದಲ್ಲಿ ಕಾಂಗ್ರೆಸ್ ಇರ್ತಿದ್ರೆ ಬಿಜೆಪಿಗೆ ಸೆಳೆಯುವಂತ ಪ್ರಯತ್ನಗಳು ಆಗುತ್ತಿರಲಿಲ್ಲ. ಅಲ್ಲ, ಆ ಪ್ರಯತ್ನಗಳಲ್ಲಿ ಯಾವುದು ಮಾಡ್ಲಿಕ್ಕೆ ಆಗ್ತದೋ ಅದನ್ನು ಎಲ್ಲರೂ ಅವರವರ ಪ್ರಯತ್ನವನ್ನು ಮಾಡುವುದರಲ್ಲಿ ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಇವತ್ತು ಬಿಜೆಪಿ ಅವರು ಅದನ್ನು ಒಪ್ಪಿಕೊಳ್ತಾರೆ. ಹೌದು, ನಮ್ಮ ಪಕ್ಷ ಬರಬೇಕು. ಈಗ ನೋಡಿ, ನಾವು ಏನ್ ಮಾಡಿದ್ರು ಸಾಮಾನ್ಯ ಕಾರ್ಯಕರ್ತರು ಕೂಡ ಹಾಗೆ ಮಾತಾಡ್ತಾರೆ. ಅಲ್ಲ, ನಮ್ಮ ಪಕ್ಷ ಆಡಳಿತ ಬರಬೇಕು, ಏನ್ ಮಾಡಿದ್ರು ಸರಿ. ಅಲ್ಲ, ಏನ್ ಮಾಡಿದ್ರು ಸರಿ ಅಂತ ಹೇಳುವಾಗ ಮೊನ್ನೆ ನಮಗೆ ನಾವು ಗಮನಿಸಿದ್ದು ಬಿಜೆಪಿ ಆಡಳಿತಕ್ಕೆ ಪ್ರಯತ್ನವನ್ನು ಪಟ್ಟದ್ದು ತಪ್ಪು ಅಂತೇಳಿ. ಯಾಕೆ ತಪ್ಪು? ಇಲ್ಲಿ ನಮ್ಮ ಸಿದ್ಧಾಂತ ಇರೋದು ಸಂವಿಧಾನದಲ್ಲಿ ಏನು ಹೇಳಿದೆ, 112 ಸ್ಥಾನಗಳು, 13 ಸ್ಥಾನಗಳು ಬರಬೇಕು. 224ರಲ್ಲಿ 113 ಸ್ಥಾನಗಳು ಬಂದ್ರೆ ಮಾತ್ರ ಮುಖ್ಯಮಂತ್ರಿ ಅಥವಾ ಸರ್ಕಾರ ರಚನೆ ಮಾಡಲಿಕ್ಕೆ. ಅತ್ಯಧಿಕ ಸ್ಥಾನಗಳನ್ನು ಪಡೆದಿರುವಂತ ಒಂದು ಪಕ್ಷ ಅವರನ್ನು ಬೆಂಬಲಿಸಲಿ. ಅತ್ಯಧಿಕ ಸ್ಥಾನಗಳು ಅಂತ ಹೇಳಿ ಅಲ್ಲಿ ಪ್ರಶ್ನೆ ಬರುವುದಿಲ್ಲ. ಸ್ಪಷ್ಟ ಬಹುಮತ ಅಂತ ಹೇಳುವಂತದ್ದು 224ರಲ್ಲಿ ಯಾರಿಗೆ ಸ್ಪಷ್ಟ ಬಹುಮತ ಇದೆ ಅಂತ ಹೇಳುವುದು ಮಾತ್ರ ಅಲ್ಲದೆ ಯಾರಿಗೆ ಅತ್ಯಧಿಕ ಸಂಖ್ಯೆ ಬಂದಿದೆ. ಬಿಜೆಪಿ ಹೊರತುಪಡಿಸಿ ಅತ್ಯಧಿಕ ಸ್ಥಾನಗಳು ಪಡೆದಂತ ಕಾಂಗ್ರೆಸ್ ಆಡಳಿತವನ್ನು ಮಾಡಬೇಕಿತ್ತು. ಅತಿ ಸಣ್ಣ ಪಕ್ಷಕ್ಕೆ ಅವಕಾಶ ಅದು ಕಾಂಗ್ರೆಸ್. ಈಗ ಅದು ಯಾಕೆಂತ ಹೇಳಿದ್ರೆ ಜಾತ್ಯತೀತ ಬಿಜೆಪಿ ಬರುವ ಬದಲು ಜಾತ್ಯತೀತ ಜನತಾದಳ ಬಂದ್ರು ಆಗ್ಬಹುದು ಅಂತ ಹೇಳುವ ತೀರ್ಮಾನಕ್ಕೆ ಬೆಂಬಲಿಸಿದೆ ಹೊರತು ಅಲ್ಲಿ ನಾವು ಸಣ್ಣ ಪಕ್ಷ ಅಂತ ಹೇಳುವ ಪ್ರಶ್ನೆಯಲ್ಲಿ ಬರುವುದಿಲ್ಲ. ನಮಗೆ ಆಡಳಿತ ಮಾಡ್ಲಿಕ್ಕೆ ಆಗುದಿಲ್ಲ. ಜನರು ದೊಡ್ಡ ಪಕ್ಷವಾಗಿ ಬಿಜೆಪಿಗೆ ಅವಕಾಶ ಕೊಟ್ಟಿದ್ದಾರೆ. ಅಲ್ಲ, ಬಿಜೆಪಿಗೆ ಏನಾದ್ರೂ ಮಾಡಿ ಸರಿ ಬಿಜೆಪಿ ಬರುವುದು ಬೇಡ ಅಂದ್ರೆ ಜನರು ಕೊಟ್ಟ ಬಿಜೆಪಿ ಬರಲೇಬಾರದು ಅಂತ ಹೇಳುವ ಸ್ಪಷ್ಟ ತೀರ್ಮಾನವಾದ ಕಾಂಗ್ರೆಸ್ ಇದ್ದು ಮತ್ತು JDS ಇದ್ದು. ಆದ ಕಾರಣ ಇವತ್ತು ಅಲ್ಲಿ ಸಮ್ಮಿಶ್ರ ಸರ್ಕಾರ ಬಹುಮತಕ್ಕೆ ಅಲ್ಲಿ ಬೆಲೆ ಇರುವಂತದ್ದು 113 ಸ್ಥಾನಗಳು ಬರಬೇಕು. ಆ ಸ್ಥಾನ ಯಾರಿಗಿದೆ ಅವರ ಸರ್ಕಾರ ಮಾಡುವಂಥದ್ದು ಸ್ವಾಭಾವಿಕ. ಬಿಜೆಪಿ 104 ಸ್ಥಾನಗಳು ಬಂದು ನಾವು ಮಾಡ್ತೇವೆ, ನಾವು ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಆಗ್ತದ? ಅವರಿಗೆ ಸ್ಪಷ್ಟ ವಿಧಾನಸಭೆಯಲ್ಲಿ ಬಹುಮತ ಇಲ್ಲದ ಕಾರಣ ಅವರಿಗೆ ಆಡಳಿತ ಮಾಡಲಿಕ್ಕೆ. ಇನ್ನಷ್ಟು ವಿಚಾರಗಳ ಬಗ್ಗೆ ಮಾತನಾಡಬೇಕು. ಸಣ್ಣ ಬ್ರೇಕ್ನ ಬಳಿಕ ಮಾತಾಡೋಣ.
ಮತ್ತೊಮ್ಮೆ ಸ್ವಾಗತ. ಕಾಂಗ್ರೆಸ್ನಲ್ಲಿ ಸಂಕಟ ವಿಶೇಷ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ಕಾವು ಹೇಮನಾಥ್ ಶೆಟ್ಟಿ ಅವರ ಜೊತೆಗೆ ನಾವು ಮಾತನಾಡ್ತಾ ಇದ್ದೇವೆ. ಎಸ್ ಹೇಮನಾಥ್ ಶೆಟ್ಟಿ, ರಾಜ್ಯದ ಬೆಳವಣಿಗೆಗಳೇನೇ ಇರಲಿ, ಒಟ್ಟು ರಾಜ್ಯದ ಚುನಾವಣೆ ಹೀಗಾಗಿದೆ, ಜಿಲ್ಲೆಯಲ್ಲಿ ಏನಾಗಿದೆ? ಒಂದೊಮ್ಮೆ 8ಕ್ಕೆ 7 ಸ್ಥಾನಗಳನ್ನು ಬಂದಿದ್ದಂಥ ಕಾಂಗ್ರೆಸ್ ಅದೇ ಒಂದು ಪರಿಸ್ಥಿತಿ ಬಿಜೆಪಿಗೆ ಬಿಟ್ಟು ಕೊಡ್ತದೆ, 8ರಲ್ಲಿ 7 ಸ್ಥಾನವನ್ನ ಬಿಜೆಪಿ ಪಡೆದುಕೊಳ್ಳುತ್ತದೆ ಅಂತ ಅನ್ನುವಂಥದ್ದು. ಅಂದರೆ ಗೆಲ್ತೇವೆ ಅಂತ ಬೀಗ್ತಾ ಇದ್ದೀರಿ ಕಾಂಗ್ರೆಸ್ನವರು, ಸಾಧ್ಯ ಆಗಲಿಲ್ಲ. ಯಾಕೆ ಈ ಬೀಗುವಿಕೆ ಕಾರಣ ಆಯ್ತಾ ಅಂತ? ಬೀಗುವಿಕೆ ಕಾರಣ ಅಲ್ಲ. ಕಾಂಗ್ರೆಸ್ಸಿನಲ್ಲಿ ಈ ಜಿಲ್ಲೆಯ ವಿಚಾರವನ್ನು ನಾವು ಗಮನಿಸಿದರೆ ಎಲ್ಲ ಶಾಸಕರು, ಇವತ್ತು ಸಚಿವರಾದಿ ಎಲ್ಲ ಶಾಸಕರು ತಮ್ಮ ತಮ್ಮ ಕ್ಷೇತ್ರದ ಒಂದು ಅಭಿವೃದ್ಧಿಯಲ್ಲಿ ಬಹಳಷ್ಟು ಸಾಧನೆಗಳನ್ನು ಮಾಡಿದ್ದಾರೆ. ಇವತ್ತು ಕಳೆದ ಬಾರಿಯ ಒಂದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರದ, ನಮ್ಮ ಈ ಜಿಲ್ಲೆಯ ಎಲ್ಲ ಕ್ಷೇತ್ರಗಳಿಗೂ ಬೇಕಾದಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ. ಎಲ್ಲರ ಒಂದು ಲೆಕ್ಕಾಚಾರವನ್ನು ತೆಗೆದರೆ ಎಲ್ಲ 1000 ಕೋಟಿಗಿಂತ ಮಿಗಿಲಾದ ಒಂದು ಅಭಿವೃದ್ಧಿಯನ್ನು ತಮ್ಮ ಕ್ಷೇತ್ರದಲ್ಲಿ ನಾವು ಮಾಡಿದ್ದೇವೆ ಹೇಳುವ ಸಾಧನೆಯನ್ನು ತೋರ್ಪಡಿಸ್ತಾ ಇದ್ದರು. ಅಲ್ಲದೆ ಯಾವುದೇ ಒಂದು ರೀತಿಯ ಭ್ರಷ್ಟಾಚಾರ ಇರ್ಬೋದು, ಯಾವುದೇ ಒಂದು ತನ್ನ ಅಧಿಕಾರ ಅವಧಿಯಲ್ಲಿ 5 ವರ್ಷದಲ್ಲಿ ಯಾವುದೇ ರೀತಿಯ ಆರೋಪಗಳಿಗೆ ಒಳಗಾಗದೆ ಉತ್ತಮವಾದ ಒಂದು ಆಡಳಿತವನ್ನು ನೀಡಿದ್ದಾರೆ ಅಂತ ಹೇಳುವ ಒಂದು ಭರವಸೆ ನಮ್ಮ ಶಾಸಕರುಗಳಲ್ಲಿ, ನಮ್ಮ ಸಚಿವರುಗಳಲ್ಲಿ ಇತ್ತು. ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ, ಕಾಂಗ್ರೆಸ್ಸಿಗರು ಯಾರು ಈ ರೀತಿಯ ಒಂದು ಫಲಿತಾಂಶ ಬರ್ತದೆ ಅಂತೇಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಆಗಿರುವಾಗ ನಾವು ಅಧಿಕಾರಕ್ಕೆ ಬರ್ತೇವೆ ಅಂತ ಹೇಳುವ ಬೀಗುವ ವಿಚಾರ ಅಲ್ಲ, ನಾವು ಜನರ ಮೇಲೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆಯನ್ನಿಟ್ಟಿದ್ದೆವು. ನಾವು ಗೆಲ್ತೇವೆ, ನಾವು ಗೆಲ್ಲೇಬೇಕು, ನಮ್ಮವರು ಕೆಲಸ ಮಾಡಿದ್ದಾರೆ, ಜನರಿಗೆ ಸಹಾಯ ಆಗಿದೆ, ಅನೇಕ ಜನಪರವಾದ ಕಾರ್ಯಕ್ರಮವನ್ನು ಈ ಸರ್ಕಾರ ಕೊಟ್ಟಿದೆ. ಆ ಕ್ಷೇತ್ರದಲ್ಲಿ ಆ ಶಾಸಕರು ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲ ನಿರೀಕ್ಷೆಗಳನ್ನ ತಾವು ಮೊದಲಿಗೆ ಇಟ್ಟಿದ್ದೀರಿ ಅಂತ ಅನ್ನುವಂಥದ್ದು. ಹೌದು. ಆದ್ರೆ ಸೋಲಾಯ್ತು ಕಾಂಗ್ರೆಸ್ಗೆ. ಜನ ಆಗಿದ್ರೆ ಕಾಂಗ್ರೆಸ್ ಮೇಲೆ ಯಾಕೆ ವಿಶ್ವಾಸ ಇಟ್ಟಿಲ್ಲ? ಅಲ್ಲಿ ಬಿಜೆಪಿಯನ್ನು ಯಾಕೆ ಗೆಲ್ಲಿಸಿದ್ರು? ಅಲ್ಲ, ಬಿಜೆಪಿಯನ್ನು ಯಾಕೆ ಗೆಲ್ಲಿಸಿದ್ರು ಅಂತ ಹೇಳಿದ್ರೆ, ಪ್ರಮುಖವಾಗಿ ನಾವು ಆ ವಿಮರ್ಶೆಯನ್ನು ಈಗ ಮಾಡುವಾಗ ನಾವು ಅಪಪ್ರಚಾರಕ್ಕೆ ಬಲಿಯಾಗಿದ್ದೇವೆ. ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದರೆ, ನಾವು ಮಾಡಿದ ಕೆಲಸವನ್ನು ಪ್ರಚಾರ ಮಾಡುವಲ್ಲಿ ನಾವು ವಿಫಲರಾಗಿದ್ದೇವೆ. ಕಾಂಗ್ರೆಸ್ ಇಲ್ಲಿ ವಿಫಲರಾದ್ದು ಏನು ಬೇರಲ್ಲ, ಯಾವುದೇ ಜನರಿಗೆ ಆಡಳಿತದಲ್ಲಿ ಯಾವುದೇ ಲೋಪಗಳಾಗಲಿಲ್ಲ, ಯಾವುದೇ ಶಾಸಕರಿಂದ ಸಚಿವರಿಂದ ಲೋಪಗಳಾಗಲಿಲ್ಲ, ಯಾವುದೇ ನಮಗೆ ಗೊತ್ತಿದೆ ಕಳೆದ ಸರ್ಕಾರದಲ್ಲಿ ಏನೆಲ್ಲ ಆಗಿದೆ ಅಂತೇಳಿ. ಆದ್ರೆ ಈ ಜಿಲ್ಲೆಯ ಮತ್ತು ಈ ರಾಜ್ಯದಲ್ಲಿ ಎಲ್ಲವೂ ಸರಿ, ಅಭಿವೃದ್ಧಿ ಕೆಲಸಗಳು ಎಲ್ಲವೂ ಸರಿ. ಆದ್ರೆ ಬಿಜೆಪಿಗೆ ಲಾಭ ಮಾಡಿ ಕೊಡುವಂತ ಹೇಳಿಕೆಗಳನ್ನು ಕೊಟ್ಟಿದ್ದು ಕೂಡ ಸೋಲಿಗೆ ಕಾರಣ. ಲಾಭ ನಾವು ನೋಡಿ ಇಲ್ಲಿ ಅದೇ ಪ್ರಮುಖವಾದ ವಿಚಾರ. ಅಪಪ್ರಚಾರದಿಂದ ಬಿಜೆಪಿ ಇವತ್ತು ಗೆದ್ದಿದೆ ಅಂತ ಹೇಳ್ಬೋದು ಹೊರತು ಅಭಿವೃದ್ಧಿಯಿಂದ ಅದು ಗೆಲ್ಲಿಲ್ಲ. ಆ ಅಪಪ್ರಚಾರಕ್ಕೆ ಸರಿಯಾದಂತ ಉತ್ತರವನ್ನು ಕೊಡ್ಲಿಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗ್ಲಿಲ್ಲ ಅಲ್ಲ. ಅದಕ್ಕೆ ನಾವು ಉತ್ತರ ಕೊಡುವ ಬದಲಾಗಿ ನಾವು ಮಾಡಿದ ಸಾಧನೆಯನ್ನೇ ಜನರಿಗೆ ತಲುಪಿಸುವಲ್ಲಿ ನಾವು ವಿಫಲರಾಗಿದ್ದೇವೆ ಹೇಳುವಂತದ್ದನ್ನು ನಾವು ಸ್ಪಷ್ಟ. ಬಹಳ ಪ್ರಮುಖವಾದಂತಹ 2 ಅಂಶಗಳನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ. ರಮನಾಥ್ ರೈ ಅವರ ವಿಚಾರದಲ್ಲಿ ಅವರ ಹೇಳಿಕೆಗಳು, ಅಲ್ಲಾಹನ ಹೆಸರಿನಲ್ಲಿ ನಾನು ಗೆದ್ದದ್ದು ಅಂತ ಅನ್ನುವಂಥದ್ದು ಒಂದಷ್ಟು, ಅದು ನೀವು ಹೇಳುವಾಗೆ ಅಪಪ್ರಚಾರಕ್ಕೆ ಒಳಗಾದದ್ದು ಅಂತ ಹೇಳಿ. ಕೊನೆಯ ಸಂದರ್ಭದಲ್ಲಿ ಚುನಾವಣೆ ಹತ್ತಿರ ಬರುವಾಗ ರಮನಾಥ್ ರೈ ಅದಕ್ಕೆ ಸ್ಪಷ್ಟನೆಯನ್ನು ಕೊಡ್ಲಿಕ್ಕೆ ಹೋದ್ರು, ಆಗ್ಲೇ ಯಾಕೆ ಕೊಡ್ಲಿಲ್ಲ? ಅಲ್ಲ, ಅದೇ ನೋಡಿ, ಆ ಸಂದರ್ಭದಲ್ಲಿ ಅವರು ಎಂದೂ ಅಂತ ವಿಚಾರಗಳ ಬಗ್ಗೆ ಸ್ಪಷ್ಟವಾಗಿ ಹೇಳುವುದಿಲ್ಲ. ಅದು ಎಲ್ಲಿ ಗೊಂದಲಕ್ಕೆ ಕಾರಣವಾಯಿತು. ಈ ಬಿಜೆಪಿ ಅವರ ಕಲ್ಲಡ್ಕ ಶಾಲೆಯ, ಹೌದು, ಕಲ್ಲಡ್ಕ ವಿಚಾರ, ಅಲ್ಲಿ ರಮನಾಥ್ ರೈ ಅವರದ್ದು ತಪ್ಪಿಲ್ಲ, ಯಾವುದೇ ತಪ್ಪಿಲ್ಲ. ರಮನಾಥ್ ರೈ ಅವರ ಆ ಒಂದು ತೀರ್ಮಾನ ಅಲ್ಲಿ ಎಲ್ಲಿ ತಪ್ಪಿಲ್ಲ. ಅದನ್ನು ನೋಡಿ, ಆಗ ಅವರು ಹೇಳಿದರು, ನೀವು ಅಕ್ಷರ ದಾಸೋಹದಲ್ಲಿ ಅಕ್ಕಿಯನ್ನು ಪಡ್ಕೊಳ್ಳಿ ಹೇಳಿ ಆ ಶಾಲೆಗೆ ಅದಕ್ಕೆ ಸಂಬಂಧಪಟ್ಟವರಿಗೆ ತಿಳಿಸಿದ್ರು. ಇವರು ಅದರ ಹಿಂದೆ ಹೋಗ್ಲಿಲ್ಲ. ಇವರಿಗೆ ಅದಕ್ಕೆ ರಾಜಕೀಯವಾದ ಲಾಭ ಅಲ್ಲ. ಕೊನೆಯಲ್ಲಿ ಹೇಳಿದ್ರು ಅಲ್ಲಿಂದ ಹಣ ಬರ್ತಾ ಇದ್ದದ್ದು, ಅಕ್ಕಿ ಬರ್ತಾ ಇದ್ದದ್ದು ಅಲ್ಲ, ಅನ್ನವೂ ಕೂಡ ಹಣ ಬರ್ತಾ ಇದ್ದದ್ದು ಅಂತ ಪ್ರಥಮ ಹಂತದಲ್ಲೇ ಹೇಳಿದ್ದಾರೆ. ಹೇಳಿದ್ರು ಸಹ ಇವರು ಅದನ್ನು ಒಂದೇ ಮಾಡಿದ್ರು, ನಮ್ಮ ಅನ್ನವನ್ನು ತೆಗೆದ್ರು, ನಮ್ಮ ಮಕ್ಕಳಿಗೆ ಅನ್ನ ಇಲ್ಲದ ಹಾಗೆ ಮಾಡಿದ್ರು ಅಂತ ಹೇಳುವ ಅಪಪ್ರಚಾರಕ್ಕೆ ಹೆಚ್ಚು ಬೆಲೆ ಸಿಕ್ತಲ್ಲಿ. ನಿಜವಾದ ವಿಚಾರ ಬೇರೆ ಇತ್ತು. ಕಲ್ಲಡ್ಕದಲ್ಲಿ ನಡೆದಂತ ಬೃಹತ್ ಪ್ರತಿಭಟನೆಯ ಎದುರಿಗೆ ಕಾಂಗ್ರೆಸ್ ಯಾವುದೇ ರೀತಿಯ ಉತ್ತರವನ್ನು ಕೊಡ್ಲಿಕ್ಕೆ ಹೋಗ್ಲಿಲ್ಲ, ಆ ರೀತಿಯಾದಂತ ಉತ್ತರವನ್ನು ಕೊಡ್ಲಿಕ್ಕೆ ಹೋಗ್ಲಿಲ್ಲ. ನಾವು ಎಲ್ಲಿ, ಅದೇ ನಾನು ಹೇಳುದು, ಅಲ್ಲಿ ನಾವು ವಿಫಲರಾಗಿದ್ದೇವೆ. ಅವರ ಅಪಪ್ರಚಾರದ ಮಧ್ಯದಲ್ಲಿ ನಾವು ಸಿಲುಕಿಕೊಂಡಿದ್ದೇವೆ ಹೊರತು ನಾವು ಎಲ್ಲಿ ಅವರ ಅಪಪ್ರಚಾರಕ್ಕೆ ಸರಿಯಾದ ಉತ್ತರವನ್ನು ಕೊಡುವುದು ಬಿಟ್ಟು ನಾವು ನಮ್ಮ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಪ್ರಚಾರ ಮಾಡ್ತಾ ಇದ್ರೂ ಸಹ
ನಾವು ಸೋಲಿಕ್ಕೆ ಒಬ್ಬ ಸಾಧ್ಯತೆ ಶಾಸಕ ಅಥವಾ ಒಬ್ಬ ಮುಖಂಡನಿಗೆ ಹೇಳಿಕೆಗಳನ್ನು ಕೊಡುವಾಗ ಹೇಗೆ ಹೇಳಿಕೆಗಳು ಕೊಡಬೇಕು ಅಂತ ಅನ್ನೋದು ಮತ್ತೆ ಸಾಮಾನ್ಯ ಕಾರ್ಯಕರ್ತರು ಹೇಳಬೇಕು ಅಥವಾ ಪಕ್ಷ ಹೇಳಬೇಕು. ನಾನು ಒಂದು ಅನೇಕ ಪತ್ರಿಕಾಗೋಷ್ಠಿ ಅಥವಾ ಇಂಥ ವಿಚಾರಗಳಲ್ಲಿ ಮಾತನಾಡುವನಾಗಿರುವಾಗ ನಾನಿಲ್ಲಿ ಹೇಳ್ತಾ ಇದ್ದೇನೆ, ಯಾವ ಹೇಳಿಕೆ ಕೊಡುವಾಗಲೂ ರಮನಾಥ್ ರೈಯವರು ಎಡವಲಿಲ್ಲ. ಆದರೆ ಬಿಜೆಪಿ ಬಹಳಷ್ಟು ಸೂಕ್ಷ್ಮವಾಗಿ ಯಾವುದೇ ವಿಚಾರದಲ್ಲಿ ಅವರಿಗೆ ಅಭಿವೃದ್ಧಿ ಬೇಕಾಗಿಲ್ಲ. ನಾನು ಹೇಳ್ತಾ ಇದ್ದೇನೆ, ಬಿಜೆಪಿ ಈ ಜಿಲ್ಲೆಯಲ್ಲಿ ಅಥವಾ ಉಡುಪಿ ಜಿಲ್ಲೆ ಇಲ್ಲಿ ಎಲ್ಲಿಯಾದರೂ ಅವರು ಮಾಡಿದ ಸಾಧನೆ ಏನು, ಅಭಿವೃದ್ಧಿ ಏನು? ಆದರೆ ಕೊನೆಯ ಗಳಿಗೆಯಲ್ಲಿ ಎಲ್ಲವನ್ನು ಅವರು ಮೀರಿ ಅಪಪ್ರಚಾರದಲ್ಲಿ ಗೆಲ್ಲುವಂಥ ಪ್ರಚಾರ. ಇವತ್ತು ರಮನಾಥ್ ರೈ ಅವರೊಂದು ಏನಾದರೂ ಹೇಳಿಕೆ ಕೊಟ್ಟರೆ ಆ ಹೇಳಿಕೆಯನ್ನು ತದ್ವಿರುದ್ಧವಾಗಿ ಜನರಲ್ಲಿ ತಲುಪಿಸುವಂಥ ವಿಚಾರಕ್ಕೆ ಹೆಚ್ಚು ಒತ್ತು ಕೊಟ್ಟು ಆ ಮಾನಸಿಕವಾಗಿ ಪರಿವರ್ತನೆಗೊಳಿಸುವಂಥ ಕೆಲಸ ಇವತ್ತು ಬಿಜೆಪಿಯಿಂದಾಗಿ, ಅದು ಕೇವಲ ಬಂಟ್ವಾಳ ಮಾತ್ರ ಅಲ್ಲ, ಈ ಜಿಲ್ಲೆಯ ಎಲ್ಲ ಕ್ಷೇತ್ರಗಳಲ್ಲಿ ಒಂದೊಂದು ವಿಚಾರದಲ್ಲಿ ಈ ಸ್ಟ್ರಾಟಜಿಯನ್ನ ಬಿಜೆಪಿ ಮಾಡ್ತಾ ಇದ್ರೆ ಅದಕ್ಕೆ ಸರಿಯಾದಂತ ರೀತಿಯ ಮತ್ತೊಂದು ಸ್ಟ್ರಾಟಜಿಯನ್ನ ಕಾಂಗ್ರೆಸ್ ಮಾಡಲಿಲ್ಲ, ಅಲ್ಲಿ ಮಾಡಲಿಲ್ಲ ಅಂತ ಹೇಳುವಂಥದ್ದನ್ನು ನಮ್ಮಲ್ಲಿಯೂ ಸಹ ಅದನ್ನು ಮಾಡುವ ವ್ಯವಸ್ಥೆಯಲ್ಲಿ ನಾವು ವಿಫಲರಾಗಿದ್ದೇವೆ. ಅದು ನಾವು ಒಪ್ಪಿಕೊಳ್ಳಲೇಬೇಕು. ನಮಗೆ ಇವತ್ತು ಸಂಪೂರ್ಣವಾಗಿ ಅರ್ಥ ಆಗಿದೆ. ನಾವು ಇವತ್ತರ ವಿಮರ್ಶೆಯನ್ನು ಮಾಡಬೇಕು. ಕೊನೆಯ 10 ಅಥವಾ 1 ತಿಂಗಳು ಹೆಚ್ಚು ಅಂದ್ರೆ ಕಾಂಗ್ರೆಸ್ನ ಒಟ್ಟು ಚಟುವಟಿಕೆಗಳು, ಸ್ಟ್ರಾಟಜಿಗಳು. ಆದ್ರೆ ಬಿಜೆಪಿ ಮಾಡಿರುವಂತದ್ದು 1 ವರ್ಷ ಅಲ್ಲ, 2 ವರ್ಷದ ಒಂದು ಸ್ಟ್ರಾಟಜಿ ಇದೆ, ಕೆಲಸ ಕಾರ್ಯಕರ್ತರನ್ನು ಹುರಿದುಂಬಿಸುವಂತದ್ದು. ಹೌದು, ಕಾಂಗ್ರೆಸ್ನ ಕಾರ್ಯಕರ್ತರು, ಶಾಸಕರು ಅಥವಾ ಅಭ್ಯರ್ಥಿಗಳು ಯಾರು ಅಂತ ಅನ್ನೋದು ತಿಂಗಳ ಮೊದಲೇ ಘೋಷಣೆಯಾಗಿದೆ. ಆದರೆ ಬಿಜೆಪಿಯ ಶಾಸಕ ಅಭ್ಯರ್ಥಿಗಳು ಯಾರು ಅಂತ ಅನ್ನೋದು ಇನ್ನು ನಾಮಪತ್ರ ಹಾಕ್ಲಿಕ್ಕೆ 2 ದಿನ ಮೊದಲು ಗೊತ್ತಾದದ್ದು. ಆಗ್ಲೇ ಪಕ್ಷದ ಕಾರ್ಯಕರ್ತರು ಪಕ್ಷಕ್ಕೆ ಓಟು ಕೊಡಿ ಅಂತ ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ ಅವರು ಎಲ್ಲಿದ್ರು? ಅಲ್ಲ, ಅದೇ ಆ ರೀತಿಯ ತಂತ್ರಗಾರಿಕೆಯನ್ನು ಬಿಜೆಪಿಯವರು ಮಾಡಿದ್ದಾರೆ. ಅದರಲ್ಲಿ ಅವರು ಇವತ್ತು ಸಫಲರಾಗಿದ್ದಾರೆ ಅಂತೇಳಿ ನಾವು ಒಪ್ಪಿಕೊಳ್ಬೇಕಾಗಿದೆ. ಆದರೆ ಕಾಂಗ್ರೆಸ್ ಅದಕ್ಕೆ ನಾವು ಸಂಘಟನೆಯಲ್ಲಿ ನಾವು ಸಹ ಈ ಸಲ ಭಾಳಷ್ಟು KPCCಯಿಂದ ಇರ್ಬೋದು, ಇವತ್ತು ಹೈಕಮಾಂಡಿನ ಇರ್ಬೋದು, ಜಿಲ್ಲಾ ಕಾಂಗ್ರೆಸ್ನ ಇರ್ಬೋದು, ಎಲ್ಲ ಕಾರ್ಯತಂತ್ರಗಳನ್ನು ನಾವು ಪ್ರಾಮಾಣಿಕವಾಗಿ ಮಾಡಿದ್ದೇವೆ. ಆದರೆ ನಮ್ಮ ಕಾರ್ಯಕರ್ತರು ಆ ದೃಷ್ಟಿಯಲ್ಲಿ ಅದನ್ನು ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಲಿಲ್ಲ. ಎಲ್ಲಾ ಶಾಸಕರು ಕೂಡ ಹೇಳಿಕೊಳ್ತಾ ಇದ್ದದ್ದು, ನಾನು ಸೋಲಿಕ್ಕೆ ಸಾಧ್ಯನೇ ಇಲ್ಲ, ಇದು ಕೇವಲ ಓಕೆ ಮಾಧ್ಯಮದ ಎದುರಿಗೆ ಹೌದು ನಾನು ಸೋಲುವುದಿಲ್ಲ, ಆದರೆ ಒಳಗಿನಿಂದ ನಾನು ಸೋಲ್ತೇವೆ ಅಥವಾ ಸೋಲಿಗೆ ಒಂದಷ್ಟು ಅಂಶಗಳು ಇವೆ ಅಂತ ಅನ್ನೋದನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವೇ ಆಗಲಿಲ್ಲವೇ? ಇದೆಲ್ಲೋ ಬೀಗುತನಕ್ಕೆ ಕಾರಣ ಆಯ್ತೆ ಕಾಂಗ್ರೆಸ್ನ ಮುಖಂಡರುಗಳಿಗೆ. ಇಲ್ಲ, ನಾವು ಅದೇ ವಿಚಾರದಲ್ಲಿ ನಮ್ಮ ಎಲ್ಲ ಶಾಸಕರಿಗೂ ತಾನು ಪ್ರಾಮಾಣಿಕವಾಗಿ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ, ಅಭಿವೃದ್ಧಿಗಳು ಆಗಿದೆ, ಎಷ್ಟೋ ರಸ್ತೆಗಳು ಇರ್ಬೋದು, ಕುಡಿಯುವ ನೀರು ಇರ್ಬೋದು, ಅಥವಾ ಸರ್ಕಾರದ ಜನಪರ ಕಾರ್ಯಕ್ರಮಗಳಿರ್ಬೋದು, ಇದರ ಮೇಲೆ ಯಾರಿಗೂ ನಮ್ಮನ್ನು ಸೋಲಿಸಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳುವ ನಂಬಿಕೆ ನಮ್ಮೆಲ್ಲ ಶಾಸಕರುಗಳಿಗೆ ಇತ್ತು ಎನ್ನುವುದನ್ನು ಒಬ್ಬ ಕಾಂಗ್ರೆಸ್ಸಿಗನಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇನ್ನಷ್ಟು ಪ್ರಶ್ನೆಗಳಿವೆ ಹೇಮಂತ್ ಶೆಟ್ರೆ, ಒಂದು ಸಣ್ಣ ಬ್ರೇಕ್ ತಗೊಳ್ಳಿ ಮತ್ತೆ. ಮತ್ತೊಮ್ಮೆ ಸ್ವಾಗತ. ಕಾಂಗ್ರೆಸ್ನಲ್ಲಿ ಸಂಕಟ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ಮುಖಂಡ ಹೇಮಂತ್ ಶೆಟ್ಟಿ ಅವರ ಜೊತೆ ನಾನು ಮಾತನಾಡ್ತಾ ಇದ್ದೆ. ಎಲ್ಲಿದೆ ಆಂತರಿಕ ಪ್ರಜಾಪ್ರಭುತ್ವ ಕಾಂಗ್ರೆಸ್ನಲ್ಲಿ ಅನ್ನುವಂಥದ್ದು? ಅಂದ್ರೆ ಇಲ್ಲಿ ಪಕ್ಷ, ಕಾಂಗ್ರೆಸ್ ಪಕ್ಷ ಅಂತ ಅನ್ನುವಂಥದ್ದಕ್ಕಿಂತಲೂ ರಮನಾಥ್ ರೈ ಅವರ ಕಾಂಗ್ರೆಸ್, UT ಖಾದರ್ ಅವರ ಕಾಂಗ್ರೆಸ್, ಲೋಬೋ ಅವರ ಕಾಂಗ್ರೆಸ್, ಶಕುಂತಲಾ ಶೆಟ್ಟಿ ಅವರ ಕಾಂಗ್ರೆಸ್, ಅಭಯಚಂದ್ರ ಜೈನ್ ಅವರ ಕಾಂಗ್ರೆಸ್, ಪಕ್ಷದ ಸಂಘಟನೆ ಕೆಲಸಗಳು ಆಗಲಿಲ್ಲ ಅಂತ ಈಗ ಮಾತನಾಡಿಕೊಳ್ತಾ ಇರೋದು ಕಾಂಗ್ರೆಸ್ನ ಒಳಗಡೆ ಏನು ಹೇಳಿ? ಆ ರೀತಿಯ ವಿಚಾರಗಳಲ್ಲಿ ಒಬ್ಬೊಬ್ಬರು ನಾಯಕರು ಒಂದೊಂದು ರೀತಿಯ ಪಕ್ಷ ಸಂಘಟನೆಯನ್ನು ಅವರು ಮಾಡಿರ್ಬೋದು. ಆದರೆ ಅದರಿಂದ ನಮಗೆ ಸೋಲಾಗಿರಬಹುದು ಅಂತ ವ್ಯಕ್ತಿಗತವಾದಂಥ ಆಧಾರದಲ್ಲಿ ತಮ್ಮ ಅಭಿಮಾನಿಗಳನ್ನಷ್ಟೇ ಕಟ್ಟಿಕೊಳ್ಳೋದು ಈಗಲೂ ನಡೀತಾ ಇರೋದು ಅಲ್ಲ, ಅದಿರ್ಬೋದು. ಆದರೆ ಆ ಆಂತರಿಕವಾಗಿ ಅವರೊಬ್ಬರು ನಾನು ನನ್ನ ಕಾಂಗ್ರೆಸ್ ಆ ರೀತಿಯ ಭಾವನೆಗಳಲ್ಲಿ ಇರಲಿಲ್ಲ. ಅದು ಏನೇ ಇದ್ದರೂ ಈಗ ರಮನಾಥ್ ರೈ ಅವರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದರು, UT ಖಾದರ್ ಅವರು ಸಚಿವರಾಗಿದ್ದರು, ಒಬ್ಬೊಬ್ಬರು ಒಂದೊಂದು ರೀತಿಯ ಜವಾಬ್ದಾರಿಯನ್ನು ಈ ಸರ್ಕಾರದಲ್ಲಿ ಇರುವಂಥವರು ನಮ್ಮ ಜಿಲ್ಲೆಯ ಶಾಸಕರು ಎಲ್ಲರೂ ಆಗಿದ್ದರು. ಆಗಿರುವಾಗ ಅವರವರ ನಾಯಕತ್ವದಲ್ಲಿ ಅವರವರ ಕ್ಷೇತ್ರಕ್ಕೆ ನಾವಿಲ್ಲಿ ಗಮನಿಸಬೇಕಾದ್ದು ಅವರ ಕ್ಷೇತ್ರದಲ್ಲಿ ಅವರು ಹೇಗಿದ್ದರು, ಏನು ಮಾಡಿದರು ಅಂತೇಳಿ. ಅವರ ಕ್ಷೇತ್ರದ ವಿಚಾರದಲ್ಲಿ ಅವರೆಲ್ಲರೂ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದ ಕಾರಣ ಅವರಿಗೆ ಆ ರೀತಿಯ ನಂಬಿಕೆಗಳಿತ್ತು. ಜನ ನಮ್ಮನ್ನು ಕೈ ಬಿಡುವುದಿಲ್ಲ ಅಂತ ಹೇಳುವ ವಿಶ್ವಾಸದ ಕೆಲಸಗಳು, ಅಭಿವೃದ್ಧಿ ಕಾರ್ಯಗಳೇ ನನ್ನನ್ನು ಗೆಲ್ಲಿಸ್ತದೆ, ಪಕ್ಷ ಸಂಘಟನೆಯನ್ನು ಮಾಡಬೇಕು, ನಾನು ಕಾರ್ಯಕರ್ತರನ್ನ ಗಟ್ಟಿಗೊಳಿಸಬೇಕಂತ ಕೆಲಸ 5 ವರ್ಷಗಳಲ್ಲಿ ಮಾಡಲೇ ಇಲ್ಲ.
ಅಲ್ಲ, ಅದು ಈಗ ಒಂದು ರೀತಿಯ ಜನಪರವಾದ ಕಾರ್ಯಕ್ರಮಗಳು ಮತ್ತು ಶಾಸಕರ ಅಭಿವೃದ್ಧಿ ಕೆಲಸ ಕಾರ್ಯಗಳು ಅದು ಪಕ್ಷಕ್ಕೆ ಸೀಮಿತವಾಗಿರ್ತದೆ. ಪಕ್ಷದ ಕೆಲಸ ಕಾರ್ಯಗಳೂ ಅದಾಗಿರುತ್ತದೆ. ಅಲ್ಲದೆ ರಮನಾಥ್ ರೈ ಅವರೇ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದರು. ಅದರ ನಂತರ ಹರೀಶ್ ಕುಮಾರ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದರು. ಈ ಒಂದು ಸಂದರ್ಭದಲ್ಲೂ ರಮನಾಥ್ ರೈ ಅವರು, ನಾನು ಹೆಚ್ಚು ಹೇಳಬೇಕು ಅಂತಿದ್ರೆ, ಅವರು ಪಕ್ಷ ಸಂಘಟನೆಗೆ ಹೆಚ್ಚು ಅಲ್ಲ, ನಾನು ಅವರನ್ನು ಸಹ ಉಲ್ಲೇಖ ಮಾಡುತ್ತಿದ್ದೆ. ಹೌದು, ಎಲ್ಲರೂ ಅವರವರ ಕ್ಷೇತ್ರದಲ್ಲಿ ಆ ಒಂದು ಕೆಲಸ ಕಾರ್ಯಗಳಲ್ಲಿ ಅವರು ತೊಡಗಿಕೊಂಡಿದ್ರು ಅಂತ ಹೇಳುವುದರಲ್ಲಿ ಎರಡು ಮಾತಿಲ್ಲ. ನಾವು ಯಾವಾಗಲೂ ಗಮನಿಸ್ತಾ ಇರುವಂತದ್ದು. ಅದರಲ್ಲೂ ಸಹ ನಾನು ಚುನಾವಣಾ ಸಮಿತಿ ಅಂತ ಮಾಡುದು, ಚುನಾವಣಾ ಸಮಿತಿಗೆ ಸಂಬಂಧಪಟ್ಟ ಹಾಗೆ ಆಯಾಯ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಅವರ ಕೆಲಸಗಳನ್ನ ನಿಯೋಜನೆ ಮಾಡಿಕೊಳ್ಳುವಂಥದ್ದು, ಅಂದ್ರೆ ಪಕ್ಷವಾಗಿ ನೋಡುವಂಥದ್ದಾಗ್ಲಿಲ್ಲ ವಿನಃ ಆಯಾಯ ಅಭ್ಯರ್ಥಿ ತನ್ನ ಗೆಲುವನ್ನು ತನ್ನ ಕ್ಷೇತ್ರಕ್ಕೆ ಸೀಮಿತ ಮಾಡಿಕೊಂಡಷ್ಟೇ ನೋಡಿದ್ದು ಮಾತ್ರ ಅಂತ ಅನ್ನುವಂಥದ್ದು ಅಲ್ಲ. ಅದು ಇರ್ಬೋದು, ಅದರ ಬಗ್ಗೆ ನಾನು ಈಗ ಆ ಕೊನೆಯ ಚುನಾವಣೆಯ ಸಂದರ್ಭದಲ್ಲಿ ಆ ಅಭ್ಯರ್ಥಿ ಸಂಬಂಧಪಟ್ಟವರು ಅವರು ಗೆಲ್ಲುವ ಪ್ರಯತ್ನಕ್ಕೆ ಹೆಚ್ಚು ಒತ್ತನ್ನು ತರುವಂಥದ್ದು ಸ್ವಾಭಾವಿಕ. ಅದು ರಾಜ್ಯ ಮಟ್ಟದ ಕೆಲವೇ ನಾಯಕರು ಮಾತ್ರ ಇಡೀ ರಾಜ್ಯದ ಅಥವಾ ಇಡೀ ಜಿಲ್ಲೆಯ ಒಂದು ಕೆಲವು ನಾನು ಅದನ್ನು ಒಪ್ಪಿಕೊಳ್ತೇನೆ. ಇದ್ರ ಬಗ್ಗೆ ಜಿಜ್ಞಾಸೆ ಮಾಡಬೇಕಾಗಿದೆ, ಆಗಬೇಕಾಗಿದೆ ಅಂತ ಒಪ್ಪಿಕೊಳ್ತಾರೆ. ಇಲ್ಲ, ಸರಿ ಇತ್ತು ಎಲ್ಲವೂ ಅಂತ ಹೇಳಿ ಅಲ್ಲ, ಸರಿ ಇತ್ತು ಅಂತಲ್ಲ. ಈಗ ಕೆಲವೊಂದು ಸಂದರ್ಭದಲ್ಲಿ ಅವರು ಜಿಲ್ಲಾ ನಾಯಕರು ಅಥವಾ ರಾಜ್ಯ ನಾಯಕರು ಅವರು ಕೇವಲ ಅವರ ಕ್ಷೇತ್ರಕ್ಕೆ ಸೀಮಿತವಾಗಿರುವಂಥದ್ದು ಸರಿಯಲ್ಲ. ಅವರು ರಾಜ್ಯ ನಾಯಕರಾದರೆ ರಾಜ್ಯದ ಮಟ್ಟಿಗೆ ಎಲ್ಲ ಚುನಾವಣೆಯಲ್ಲಿ ಗೆಲ್ಲುವ ಪ್ರಯತ್ನಗಳನ್ನು ಅವರು ಮಾಡಬೇಕು. ಅದೇ ರೀತಿ ಜಿಲ್ಲಾ ನಾಯಕರಾಗಿದ್ದರೆ ಜಿಲ್ಲೆಯ ಎಲ್ಲ ಕ್ಷೇತ್ರಗಳ ಬಗ್ಗೆ ಗಮನ ಹರಿಸುವಂಥದ್ದು ಸ್ವಾಭಾವಿಕ. ಆದರೆ ಇಲ್ಲಿ ಆ ಚುನಾವಣೆ ಸಂದರ್ಭದಲ್ಲಿ ಎಲ್ಲವನ್ನು ಅವರ ಕ್ಷೇತ್ರವನ್ನು ಬಿಟ್ಟು ಅವರಿಗೆ ಹೋಗ್ಲಿಕ್ಕೆ ಅಸಾಧ್ಯದ ಕೆಲಸ ಅಂತ ಹೇಳುವಂಥದ್ದು ನಾವು 5 ವರ್ಷದ ಹಿಂದಿನ ಪರಿಸ್ಥಿತಿ ನೋಡಿ. ಅಂದ್ರೆ ಇಡೀ ನಿಮಗೆ ಅಸ್ತ್ರವಾಗಿ ಕಾಂಗ್ರೆಸ್ಗೆ ಅಸ್ತ್ರವಾಗಿ ಕಾಂಗ್ರೆಸ್ನ ಬಿಜೆಪಿ ಒಳಗಿನ ಒಂದಷ್ಟು ಭಿನ್ನ ಮತಗಳು ಹಾಕೊಂಡು ಎಲ್ಲವೂ ಕೂಡ ಇತ್ತು, ಸುಲಭ ಇತ್ತು. ಜೊತೆಗೆ ಪಕ್ಷ ಸಂಘಟನೆ ಅವತ್ತೇ ಏನು ಮಾಡಿದ್ದ ಕಾಂಗ್ರೆಸ್ ಈ ಸಂದರ್ಭದಲ್ಲಿ ಅಧಿಕಾರ ಗಿಟ್ಟಿಸಿಕೊಂಡ ನಂತರ ಮಾಡಲಿ. ಕಾಂಗ್ರೆಸ್ಗೆ ಅಧಿಕಾರ ಸಿಕ್ಕಿದ್ರೆ ಪಕ್ಷ ಬೇಡ, ಆ ಕಚೇರಿ ಬೇಡ, ಆತ ಒಬ್ಬೊಬ್ಬ MLA ಆಗಿರ್ತಾನೆ, ಇದು ಸೋಲಿಗೆ ಕಾರಣ ಅನ್ನುವಂಥದ್ದು. ಒಂದು ರೀತಿಯಲ್ಲಿ ಅಧಿಕಾರ ಇಲ್ಲದಿದ್ದಾಗ ಪಕ್ಷ ಸಂಘಟನೆ ಸಮರ್ಪಕವಾಗಿ ಆಗ್ತದೆ. ಅಧಿಕಾರ ಇದ್ದಾಗ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಜನರಿಗೆ ಕೆಲಸ ಆಗ್ತದೆ. ಅದೊಂದು ರೀತಿಯ ಸಂಘಟನೆ ಅಂತೇಳಿ ನಾವು ಭಾವಿಸ್ತೇವೆ. ಯಾವುದು ಪಕ್ಷ ಸಂಘಟನೆಯ ವಿಚಾರವನ್ನು ಬೇರೆಯಾಗಿ ಅಷ್ಟು ಬಲಿಷ್ಠಗೊಳಿಸುವ ಬದಲು ಇವತ್ತು ಸರ್ಕಾರದ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವಲ್ಲಿ ನಾವು ಸಫಲರಾದಾಗ ಜನ ನಮ್ಮೊಂದಿಗಿರ್ತಾರೆ, ನಮ್ಮನ್ನು ಬಿಟ್ಟಾಕುವುದಿಲ್ಲ ಅಂತ ಹೇಳುವ ನಂಬಿಕೆ ಇವತ್ತು ನಮ್ಮ ಶಾಸಕರಲ್ಲಿ ಜನಪ್ರತಿನಿಧಿಗಳು ಇರ್ತದೆ ಅಂತ ಹೇಳುವ ಮಾತನ್ನು ನಾವು ಒಪ್ಪಿಕೊಳ್ಬೇಕಾಗ್ತದೆ. ಜೊತೆಗೆ ಸಾಫ್ಟ್ ಹಿಂದುತ್ವ ಅದು ಬೇರೆ ಅಲ್ಲ, ಅದು ಹಿಂದುತ್ವದ ಬಗೆಗಿನ ಒಂದಷ್ಟು ಗೊಂದಲಗಳು, ನಾವೇನು ಮಾಡಬೇಕು, ಹೀಗೆ ಮಾಡಿದ್ರು ಸರಿಯೋ ಹಾಗೆ ಮಾಡಿದ್ರು ಸರಿಯೋ, ಕೆಲವೆಡೆಗಳ ಕೇಸರಿ ಸಾಲುಗಳನ್ನು ಹಾಕಿಕೊಂಡು ಹೋದ್ರು ಕಾಂಗ್ರೆಸ್ನ ಮುಖಂಡರುಗಳು. ಈ ವಿಚಾರದಲ್ಲಿ ನಾನು ಮೃದು ಹಿಂದುತ್ವ ಈ ಬಗ್ಗೆ ನಾನೂ ಸಹ ಕಾಂಗ್ರೆಸ್ಸಿಗೆ ಒಂದು ತಂತ್ರವನ್ನು ನಾನು ಹೆಣೆದಿದ್ದವನಾಗಿದ್ದ ಕಾರಣ ಅದನ್ನು ನನಗೆ ಮಾತಾಡಲಿಕ್ಕೆ ಅವಕಾಶ ಇದೆ. ನಾನು ಭಾರತೀಯ ಹಿಂದೂ ಪರಿಷತ್ತನ್ನು ನಿರ್ಮಾಣ ಮಾಡುವ ಉದ್ದೇಶವೇ ಇದಾಗಿತ್ತು. ನಾನೋರ್ವ ಕಾಂಗ್ರೆಸ್ಸಿಗನಾಗಿ ಆ ಸಂದರ್ಭದಲ್ಲಿ ಅದು ಕಾಂಗ್ರೆಸ್ಸಿಗೆ ಸ್ವಲ್ಪ ಪೂರಕ ಆಗ್ಬಹುದು. ಯಾಕಂದ್ರೆ ಹಿಂದುತ್ವದ ಬಗ್ಗೆ ಕಾಂಗ್ರೆಸ್ಸಿಗೆ ಹೆಚ್ಚು ಒಲವು ಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಅದನ್ನು ಇವತ್ತು ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಎಲ್ಲಾ ದೇವಸ್ಥಾನಗಳಿಗೆ ಭೇಟಿ ನೀಡುವಂಥದ್ದು ಹಿಂದೆಲ್ಲ ಇರಲಿಲ್ಲ. ಕಾಂಗ್ರೆಸ್ಸಿಗರಿಗೆ ಆ ಜ್ಞಾನ ಅಂದ್ರೆ ಹಾಗೆಲ್ಲ ಹೋಗ್ತಾ ಇರಲಿಲ್ಲ. ಇವತ್ತು ಎಲ್ಲ ದೇವಸ್ಥಾನಗಳಿಗೆ ಎಲ್ಲರನ್ನು ಒಂದು ರೀತಿ ಆಗ್ಲಿಲ್ಲ, ಆ ಪ್ರಯತ್ನವನ್ನಾದ್ರೂ ಮಾಡಿದ್ದಾರೆ ಅಂತ ಹೇಳುವಂತ ಒಂದು ಸಂತೋಷ ಇದೆ. ಯಾಕಂತ ಹೇಳಿದ್ರೆ ಇಲ್ಲದಿದ್ರೆ ನಾವು ಕಾಂಗ್ರೆಸ್ಸಿಗಿನ ಹಿಂದೂಗಳು ಒಂದು ರೀತಿಯಲ್ಲಿ ಸಮಾಜದಲ್ಲಿ ನಮ್ಮನ್ನು ಹಿಂದೂಗಳು ಅಂತ ಹೇಳಿ ಒಪ್ಪಿಕೊಳ್ಳುವ ಜನರೇ ಸ್ವಲ್ಪ ಕಡಿಮೆ ಇದ್ರು. ಯಾಕಂದ್ರೆ ನಾವೇನೋ ಬೇರೆ ಅಂತ ಹೇಳುವ ಭಾವನೆಗಳಿತ್ತು. ಯಾವುದೇ ಧಾರ್ಮಿಕ ವಿಚಾರಗಳಲ್ಲಿ ನಾವು ಅತ್ಯಂತ ಒಳ್ಳೆ ರೀತಿಯಲ್ಲಿ ನಡ್ಕೊಂಡ್ರೂ ಸಹ ನಮ್ಮನ್ನು ಹಿಂದೂಗಳು ಅಂತ ಹೇಳಿ ಒಪ್ಪಿಕೊಳ್ಳಿಕ್ಕೆ ಇನ್ನೊಂದು ವರ್ಗ, ಯಾಕಂದ್ರೆ ಈ ಕೋಮುವಾದಿ ಹಿಂದುತ್ವದ ಆ ವಾದವನ್ನು ಮಂಡಿಸುವಂತ ಅದರ ರಾಜಕೀಯವಾಗಿ ಬಿಜೆಪಿ ಪಕ್ಷವೇ ಅಲ್ಲಿ ನಮ್ಮನ್ನು ಒಂದು ರೀತಿಯ ತಿರಸ್ಕಾರ ಭಾವನೆಯಲ್ಲಿ ಕಂಡದ್ದನ್ನು ನಾವು ಗಮನಿಸಿದ್ದೇವೆ. ಆಗಿರುವಾಗ ಕಾಂಗ್ರೆಸ್ಸಿಗೆ ಅದರ ಅಗತ್ಯವು ಇವತ್ತೇ ಇದೆ. ಅದನ್ನು ನಾವೆಲ್ಲ ಒಪ್ಪಿಕೊಳ್ಳಬೇಕಾದಂತ ಒಂದು ಸತ್ಯ. ನಾವು ಮುಂದೆ ಏನು ಈ ಪರಾಮರ್ಶೆಗಳು ಇವೆಲ್ಲವುಗಳನ್ನು ಒಟ್ಟು ಸೇರಿಸಿಕೊಂಡು ಸೋಲಿಗೆ ಕಾರಣಗಳು, ಮತ್ತೆ ಬಹಳ ಮುಖ್ಯವಾಗಿ ವ್ಯಕ್ತಿಗತವಾಗಿ ನನಗೆ ಸಚಿವಾಗಿರಬೇಕು, ನಾನು ಬಹಳ ಚೆನ್ನಾಗಿರ್ಬೇಕು, ಪಕ್ಷ ಗಿಕ್ಷ ಮತ್ತೊಂದು ಅನ್ನುವಂಥದ್ದು, ಕಾರ್ಯಕರ್ತನ ಬಗ್ಗೆಗೂ ಕಡೆಗಣನೆ ಅಂತ ಅನ್ನುವಂಥದ್ದು ಈಗ ಉದ್ಭವಿಸಿರುವಂತ ಕೆಲವೊಂದು ವಿಚಾರ. ಈಗ ಹೈಕಮಾಂಡ್ ಈ ಬಗ್ಗೆ ಒಂದು ಸ್ಪಷ್ಟವಾದ ತೀರ್ಮಾನವನ್ನು ಕೈಗೊಳ್ಳುತ್ತದೆ. ಅಧಿಕಾರ ಸಮ್ಮಿಶ್ರ ಸರ್ಕಾರ ಒಂದು ಒಳ್ಳೆ ರೀತಿಯಲ್ಲಿ ನಡೆದುಕೊಂಡು ಹೋಗುವ ದೃಷ್ಟಿಯಲ್ಲಿ ಒಳ್ಳೆ ತೀರ್ಮಾನಗಳು ಹೈಕಮಾಂಡಿನ ಮೂಲಕ ಆಗ್ತದೆ. ಇಲ್ಲಿ ಈ ವಿಮರ್ಶೆಗಳು ಯಾಕೆಂತ ಹೇಳಿದ್ರೆ
ದಿನನಿತ್ಯ ನಾವು ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೇವೆ. ಒಬ್ಬೊಬ್ಬರು ಪೈಪೋಟಿಯಲ್ಲಿ ಇವತ್ತು ಪೈಪೋಟಿ ನಡೀತಾ ಇದೆ. ಅಂದರೆ ನಾನೇನು ಕಡಿಮೆ ಅಂತ. ಇದಕ್ಕೆ ಅವಕಾಶ ಇವತ್ತು ಹೈಕಮಾಂಡ್ ಕೊಡಬಾರ್ದು ಅಂತ ಹೇಳುವಂಥದ್ದು ಸಾಮಾನ್ಯ ಕಾರ್ಯಕರ್ತರ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಯಾರೂ ಕಡಿಮೆ ಅಲ್ಲ. ಈಗ 80 ಜನರಿಗೂ ಸಚಿವರಿಗಿರಿ ಬೇಕೇ, ಯಾರಿಗೂ ಬೇಡದವರು ಯಾರಿಲ್ಲ, ಯಾರು ಅಸಮರ್ಥರಿಲ್ಲ. ಆಗಿರುವಾಗ ಈ ಬಗ್ಗೆ ಇವತ್ತು ಹೈಕಮಾಂಡ್ ಒಂದು ಸ್ಪಷ್ಟವಾದ ತೀರ್ಮಾನವನ್ನು ಕೈಗೊಳ್ಳಬೇಕು. ಜೊತೆಗೆ ಈಗಾಗಲೇ ಒಂದು ಸೂತ್ರವನ್ನು ಸಹ ತಯಾರಿ ಆಗಿದೆ ಅಂತ ಹೇಳುವ ನಮ್ಮ ಗಮನಕ್ಕೆ ಬಂದಿದೆ. ಒಂದು 2 ವರ್ಷಕ್ಕೆ ಒಬ್ಬರು ಸಚಿವರಾಗ್ತಾರೆ, 3 ವರ್ಷಕ್ಕೆ ಒಬ್ಬರು ಆಗ್ತಾರೆ. ಒಟ್ಟಿನಲ್ಲಿ ಹೆಚ್ಚಿನವರು ಎಲ್ಲ ಈ ಒಂದು ಶ್ರಮಿಸ ಸರ್ಕಾರದಲ್ಲಿ ಸಚಿವರಾಗಿ ಎಲ್ಲರನ್ನು ಸಮಾಧಾನ ಪಡಿಸುವಂತ ಕೆಲಸ ಇವತ್ತು ಆಗ್ತದೆ. ಅಲ್ಲ, ಇದನ್ನು ನಾವು ಒಪ್ಪಿಕೊಳ್ಳಲೇಬೇಕಾಗಿದೆ. ಈಗ ನಾವು ಜನಪ್ರತಿನಿಧಿಗಳು ಯಾವತ್ತಿಂದ ನಾನು ಶಾಸಕರಾಗಬೇಕು ಅಂತ ಬಯಸ್ತಾ ಇದ್ದೇವೆ. ಆಗ್ಲಿಲ್ಲ, ನೀವು ಪಕ್ಷ ಬಿಟ್ಟು ಹೋಗಿದ್ದೀರಾ? ಇಲ್ಲ, ಹೋಗ್ಲಿಲ್ಲ. ಹೋಗುವಂತ ಅವಕಾಶಗಳು, ಯಾಕೆಂದ್ರೆ ಪಕ್ಷದ ಸಿದ್ಧಾಂತದ ಮೇಲೆ ನಾವು ಇರುವಾಗ ನಾವು ಪಕ್ಷವನ್ನು ಬಿಟ್ಟು ಹೋಗುವಾಗಿಲ್ಲ. ನಮ್ಮ ಸಿದ್ಧಾಂತ ಪ್ರಾಮುಖ್ಯ. ಆ ಸಿದ್ಧಾಂತದ ಆಧಾರದಲ್ಲಿ ನಾವು ಇರಬೇಕು ಹೊರತು ಅದನ್ನೆಲ್ಲ ಶಾಸಕರು ಅಳವಡಿಸಿಕೊಂಡು ಬಂದ್ರೆ ಈ ಎಲ್ಲ ಗೊಂದಲಗಳು ಹೇಮನಾ ಶೆಟ್ಟಿ ಏನು ಪುತ್ತೂರಿನಲ್ಲಿ ಏನು ಅಂತೇಳಿ ಪುತ್ತೂರಿನಲ್ಲಿ ಏನು, ಅಥವಾ ಈಗ ಶಕುಂತಲಾ ಶೆಟ್ಟರು ಮೊನ್ನೆ ಸೋಲನ್ನ ಅನುಭವಿಸಿದ್ದಾರೆ. ಈ ಸಂದರ್ಭದಲ್ಲಿ ಮತ್ತೆ ನೀವು ಶಾಸಕರಾಗಬೇಕು ಅಂತ ಅನ್ನುವಂಥದ್ದು ಪಕ್ಷ ಸಂಘಟನೆ ತೊಡಗಿಸಿಕೊಳ್ಳುವ? ನಾವು ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಡುವ ಆಲೋಚನೆಯಲ್ಲಿದ್ದೇವೆ. ನಾವು ಮುಂದಿನ ದಿನಗಳಲ್ಲಿ ನಮಗೂ ಅವಕಾಶಗಳು ಸಿಗಬೇಕಾಗಿತ್ತು. ಆ ಪ್ರಯತ್ನಕ್ಕೆ ಪೂರಕವಾಗಿ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ಕೊಡುವಂತ ಕೆಲಸವನ್ನು ನಾವು ಈಗಾಗಲೇ ನಗರಸಭಾ ಚುನಾವಣೆ ಇದೆ, ಅಲ್ಲಿ ಸಹ ನಾವು ಗೆಲ್ಲುವ ಪ್ರಯತ್ನ. ಒಂದಷ್ಟು ಗೊಂದಲಗಳಿವೆ, ಎಲ್ಲ ಗೊಂದಲಗಳಿಗೆ ನಾವು ಈಗಾಗಲೇ ಕರೆ ಕೊಟ್ಟಿದ್ದೇವೆ. ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು, ಯಾಕಂತ ಹೇಳಿದ್ರೆ ನಾವು ಗೆದ್ರೆ ಮಾತ್ರ ಗೊಂದಲಗಳು ತೊಡಕಾಗುದಿಲ್ವೋ ಮುಂದೆ ನಗರಸಭಾ ಚುನಾವಣೆಯಲ್ಲಿ? ಈಗ ನಗರಸಭೆಯಲ್ಲಿ ಏನು ಗೊಂದಲಗಳಿವೆ? ಇಲ್ಲ, ಈಗ ಬಹುಮತ ನಮ್ಮಲ್ಲಿದೆ, ನಾವು ಆಡಳಿತ ಮಾಡ್ತಾ ಇದ್ದೇವೆ. ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿರ್ಬೋದು, ಅದೆಲ್ಲವನ್ನು ಸಮರ್ಪಕವಾಗಿ ಸರಿಪಡಿಸಿಕೊಂಡು ಎಲ್ಲರನ್ನು ವಿಶ್ವಾಸಕ್ಕೆ ಕೊಂಡೊಯ್ದು ಆ ಆಡಳಿತವನ್ನು ಕಾಂಗ್ರೆಸ್ ಪರವಾಗಿ ತರುವ ಪ್ರಯತ್ನಕ್ಕೆ ನಾನು ಅದಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೇನೆ. ಅದಕ್ಕೆ ಎಲ್ಲರೂ ಸಹಕಾರ ನೀಡಬಹುದು ಅಂತ ಹೇಳುವ ಭರವಸೆ ನನಗೆ ಇದೆ. ಆ ಪ್ರಯತ್ನಗಳು ನಡೀತಾ ಇದೆ. ಹೇಮನಾ ಶೆಟ್ಟಿ, ಧನ್ಯವಾದಗಳು ನಮ್ಮ ಜೊತೆಗೆ ಈ ಸಂದರ್ಭದಲ್ಲಿ ಮಾತಿಗೆ ಸಿಕ್ಕಿದೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ಸಂವಾದದ ಕಾರ್ಯಕ್ರಮದಲ್ಲಿ ಹೇಮನಾ ಶೆಟ್ಟರ ಜೊತೆಗೆ ಈ ಒಂದು ಚರ್ಚೆ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರಿಯುತ್ತದೆ. ನೋಡ್ತಾ ಇರಿ ವಿ4 ನ್ಯೂಸ್. ನಮಸ್ಕಾರ.